ಭಯೋತ್ಪಾದಕರು ಅಟ್ಟಹಾಸವಾಗಿ ಕೊಂದು ತಮ್ಮ ದೌರ್ಜನ್ಯವನ್ನು ಪ್ರದರ್ಶಿಸುತ್ತಿರುತ್ತಾರೆ. ಈ ಸಂದರ್ಭದಲ್ಲಿ ಭಾರತದ ಪ್ರಜೆಗಳಾಗಿ ನಾವು ಇದನ್ನು ಕಟುವಾಗಿ ಖಂಡಿಸುವ ಒಂದು ಸಂದರ್ಭದಲ್ಲಿ ನಾವು ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಎಲ್ಲ ನಾಯಕರು ಒಟ್ಟುಗೂಡಿರುತ್ತಾರೆ. ಈ ಸಂದರ್ಭದಲ್ಲಿ ಸೇರಿದ ಎಲ್ಲರಿಗೂ ಸ್ವಾಗತಿಸುತ್ತಾ ನಾವು ಈ ಕಾರ್ಯಕ್ರಮವನ್ನು ಪ್ರಾರಂಭಿಸಲಿಕ್ಕಿದ್ದೇವೆ. ಈ ಒಂದು ಸಭೆಯ ಅಧ್ಯಕ್ಷ ಸ್ಥಾನವನ್ನು ನಮ್ಮ ಬ್ಲಾಕ್ನ ಅಧ್ಯಕ್ಷರಾದ ಶ್ರೀಯುತ ರಮೇಶ್ ಶೆಟ್ಟಿ ಬೋಲ್ಯಾರವರು ವಹಿಸಲಿಕ್ಕಿದ್ದಾರೆ. ಅವರು ಸಭೆಯ ಎಲ್ಲ ಸೇರಿದವರನ್ನು ಸ್ವಾಗತಿಸಲಿಕ್ಕಿದ್ದಾರೆ. ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ಸಿನ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ನ ಆಶ್ರಯದಲ್ಲಿ ಅದೇ ರೀತಿ ಎಲ್ಲ ಮುಂಚೂಣಿ ಘಟಕಗಳ ಮಹಿಳಾ ಘಟಕ, ಮಿಷನ್ ಘಟಕ, ಯೂತ್ ಕಾಂಗ್ರೆಸ್, ಅಲ್ಪಸಂಖ್ಯಾತರ ಘಟಕ, ಹಿಂದುಳಿದ ವರ್ಗ, ಅದೇ ರೀತಿ ಎಲ್ಲ ಘಟಕಗಳ ಆಶ್ರಯದಲ್ಲಿ ಇವತ್ತು ನಾವು ಕಾಶ್ಮೀರದಲ್ಲಿ ಮೊನ್ನೆ ಭಯೋತ್ಪಾದಕರು 26 ಮಂದಿಯನ್ನು ಹತ್ಯೆಗೈದ ಪ್ರಯುಕ್ತ ಒಂದು ಪ್ರತಿಭಟನಾ ಸಭೆ, ಅದೇ ರೀತಿ ಆ 26 ಜನರಿಗೆ ಮೌನ ಪ್ರಾರ್ಥನೆಯ ಮೂಲಕ ನಾವೊಂದು ಸಭೆಯನ್ನು ನಡೆಸುವುದಾಗಿ ತೀರ್ಮಾನಿಸ್ತೀವಿ. ಈ ಸಭೆಯಲ್ಲಿ ನಮ್ಮಲ್ಲಿ ಈ ಭಾಗವಹಿಸಿದಂಥ ನಮ್ಮ ಬ್ಲಾಕ್ ಕಾಂಗ್ರೆಸ್ಸಿನ ಉಪಾಧ್ಯಕ್ಷರಾದ ಮುಸ್ತಾಫರವರು, ಅದೇ ರೀತಿ ತಾಲೂಕು ಪಂಚಾಯತಿನ ಮಾಜಿ ಅಧ್ಯಕ್ಷರಾದಂಥ ಮೊಹಮ್ಮದ್ ಮೌನೂರವರು, ಬ್ಲಾಕ್ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಯಾದಂಥ ಅಬ್ದುಲ್ ರೆಹಮಾನ್ ಎಕೆ ಅವರು, ಅದೇ ರೀತಿ ರಾಜ್ಯ ವಕ್ಫ್ ಬೋರ್ಡಿನ ಸದಸ್ಯರಾದಂಥ ಅಬ್ದುಲ್ ರೆಹಮಾನ್ ಕೋಡಿಚಾಲ್ರವರು, ಅದೇ ರೀತಿ ಮಹಿಳಾ ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿಗಳು, ನಮ್ಮ ಗ್ಯಾರಂಟಿ ಸಮಿತಿಯ ಉಪಾಧ್ಯಕ್ಷರಾದ ಸುರೇಖಾ ಚಂದ್ರಾಸ್ ಅವರು, ಅದೇ ರೀತಿ ನಮ್ಮ ಜಿಲ್ಲಾ ಪಂಚಾಯತಿನ ಮಾಜಿ ಸದಸ್ಯರಾದ NS ಕರೀಮರವರು, ಅದೇ ರೀತಿ ಎಲ್ಲ ನಾಯಕರುಗಳು, NSU ಅಧ್ಯಕ್ಷರು, ಹಿಂದುಳಿದ ವರ್ಗದ ಅಧ್ಯಕ್ಷರು, ಅದೇ ರೀತಿ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷರು, ಯೂತ್ ಕಾಂಗ್ರೆಸ್ನ ಅಧ್ಯಕ್ಷರು, ಅದೇ ರೀತಿ ಸೇರಿದಂಥ ಪುರಸಭೆಯ ಸದಸ್ಯರು, ಪಟ್ಟಣ ಪಂಚಾಯತ್ ಸದಸ್ಯರು, ಅದೇ ರೀತಿ ಮೆಸ್ಕಾಮಿನ ಕಾರ್ಯಾಧ್ಯಕ್ಷರಾದ TS ಅಬೂಬಕರ್ ಅವರು, ಅದೇ ರೀತಿ ನಮ್ಮ ಈ ಭಾಗದ ನಾಯಕರಾದಂಥ CM ಸತ್ತಾರ್ ಅವರ ನೇತೃತ್ವದಲ್ಲಿ, ಅದೇ ರೀತಿ ಯೂಸುಫ್ ವಲಯ ಅಧ್ಯಕ್ಷರಾದ ಕಬೀರ್ ಅವರು, ಅದೇ ರೀತಿ ಬ್ಲಾಕಿನ ಉಪಾಧ್ಯಕ್ಷರಾದ ಯೂಸುಫ್ ಅವರವರು, ಅದೇ ರೀತಿ ನಮ್ಮ ಎಲ್ಲ ಮೆಸ್ಕಾಮಿನ ಎಲ್ಲ ಸಲಹಾ ಸಮಿತಿಯ ಸದಸ್ಯರುಗಳು, ಅದೇ ರೀತಿ ಬ್ಲಾಕ್ ಕಾಂಗ್ರೆಸ್ ಎಲ್ಲ ಸರ್ವ ಸದಸ್ಯರುಗಳು, ಕಾರ್ಯದರ್ಶಿಯಾದಂಥ ಮಂಚಿನ್, ಅದೇ ರೀತಿ ನಮ್ಮ ಹಮೀದ್ ಕಿನ್ಯರವರು, ಅದೇ ರೀತಿ ಗ್ರಾಮ ಪಂಚಾಯತ್ ಎಲ್ಲ ಸದಸ್ಯರು, ಅದೇ ರೀತಿ ನಮ್ಮ ಸೇವಾದಳದ ಅಧ್ಯಕ್ಷ ರೂಪೇಶ್ ಅವರು, ಅದೇ ರೀತಿ ತಲಪಾಡಿ ಪಂಚಾಯತ್ ಸದಸ್ಯರಾದ ಹೇಮಾ ಶೆಟ್ಟಿ ಅವರು, ನಮ್ಮ ಮಂಗಳೂರು ವಿಶ್ವವಿದ್ಯಾಲಯದ ಶ್ರೇಷ್ಠ ಸದಸ್ಯರಂಥ ಅಚ್ಯುತ ಗಟ್ಟಿಯವರು, ಅದೇ ರೀತಿ ನಮ್ಮ ವಲಯ ಕಾಂಗ್ರೆಸ್ಸಿನ ತಲಪಾಡಿಯ ಅಧ್ಯಕ್ಷರು, ಅದೇ ರೀತಿ ನಮ್ಮ ಬ್ಲಾಕಿನ ವಕ್ತಾರರಾದ ಅಶ್ರಫ್ KC ರೋಡ್ರವರು, ಅದೇ ರೀತಿ ಮೊಹಮ್ಮದ್ ಕುಷ್ಟಿಯವರು, ಸಲಾಮುಚ್ಚಿಲ್ರವರು, NSU ಅಧ್ಯಕ್ಷರು, ಅದೇ ರೀತಿ ಸೇರಿದಂಥ ಎಲ್ಲ ಸೇರಿದ ನಾಗರಿಕ ಬಂಧುಗಳು, ಅದೇ ರೀತಿ ಇವತ್ತು ಈ ಕಾರ್ಯಕ್ರಮಕ್ಕೆ ಪ್ರೀತಿ ಇಟ್ಟು ಬಂದಂಥ ಎಲ್ಲ ನಾಗರಿಕ ಬಂಧುಗಳೇ, ಇವತ್ತು ನಾವು ಮೊನ್ನೆ 26 ಜನ ಮರಣವನ್ನು ಹೊಂದಿದ್ದಾರೆ. ಅವರಿಗೆ ನಾವೆಲ್ಲ ಒಂದು ನಿಮಿಷ ಮೌನ ಪ್ರಾರ್ಥನೆಯನ್ನು ಮಾಡುವಂತೇಳಿ ನಾನು ವಿನಂತಿಸ್ತಾ ಇದ್ದೇನೆ. ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ವತಿಯಿಂದ ಇವತ್ತು ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ಜನವಿರೋಧಿ ನೀತಿಗಳನ್ನು ಖಂಡಿಸಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವಿ. ಈ ಪ್ರತಿಭಟನೆ ಬಹಳ ಹಿಂದೆಯೇ ನಿಗದಿಯಾಗಿತ್ತು. ಕೇಂದ್ರ ಸರ್ಕಾರದ ಜನವಿರೋಧಿ ನೀತಿಗಳ ವಿರುದ್ಧ ಪಕ್ಷ ರಾಜ್ಯಾದ್ಯಂತ ಅಲ್ಲಲ್ಲಿ ಪ್ರತಿಭಟನೆಗಳನ್ನು ನಡೆಸ್ತಾ ಇದೆ. ಈ ಮಧ್ಯೆ ಮತ್ತೊಂದು ಕೇಂದ್ರ ಸರ್ಕಾರದ ವೈಫಲ್ಯತೆಯ ಕಾರಣಕ್ಕಾಗಿ ಅಮಾಯಕ ಭಾರತೀಯರು ಪ್ರಾಣ ಕಳ್ಕೊಳ್ಬೇಕಾದಂಥ ಪರಿಸ್ಥಿತಿ ಬಂತು. ಅದನ್ನು ಸಹ ಖಂಡಿಸಿ ಇವತ್ತು
ಅವರಿಗೆ ಮೌನ ಪ್ರಾರ್ಥನೆಯನ್ನು ಸಲ್ಲಿಸುವುದರ ಮೂಲಕ ಈ ಸರ್ಕಾರದ ಆಡಳಿತ ವೈಫಲ್ಯ ಜೊತೆಗೆ ಇಲ್ಲಿನ ನಾಗರಿಕರ ಮೇಲೆ ಉಗ್ರಗಾಮಿಗಳು ನಡೆಸಿದಂಥ ದುಷ್ಕೃತ್ಯ ಇವೆರಡನ್ನೂ ಖಂಡಿಸಿ ಇವತ್ತು ನಾವು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದೇವೆ. ಬಂಧುಗಳೇ, ಕೇಂದ್ರದಲ್ಲಿ ಅಧಿಕಾರದಲ್ಲಿರುವಂತಹ BJP ನೇತೃತ್ವದ ಸರ್ಕಾರ ದಿನೇ ದಿನೇ ಜನವಿರೋಧಿ ಕಾನೂನುಗಳನ್ನ ಜಾರಿಗೆ ಮಾಡ್ತಾ ಇದೆ. ಜೊತೆಗೆ ಒಂದು ಕಡೆ ಬೆಲೆ ಏರಿಕೆಯನ್ನು ಮಾಡ್ತಾ ಇದೆ, ಇನ್ನೊಂದು ಕಡೆ ವಿರೋಧ ಪಕ್ಷಗಳನ್ನು ಗುರಿಯಾಗಿಟ್ಟುಕೊಂಡು ಅವರ ಮೇಲೆ ED ಮತ್ತು ಬೇರೆ ಬೇರೆ ರೀತಿಯ ದಾಳಿಗಳನ್ನು ಸಂಘಟಿಸಿ ಅವರ ಬಲವನ್ನು ಕಸಿಯುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಇದನ್ನು ನಾವು ಕಠಿಣ ಶಬ್ದಗಳಲ್ಲಿ ಖಂಡಿಸ್ತೇವೆ. ಅದೇ ರೀತಿ ಮೊನ್ನೆ ನಡೆದ ದಾಳಿ ಇರ್ಬೋದು. ಸರ್ಕಾರ ಜನಗಳಿಗೆ ರಕ್ಷಣೆ ಕೊಡಬೇಕಾಗಿದ್ದು ಸರ್ಕಾರದ ಕರ್ತವ್ಯ. VIP-ಗಳಿಗೆ ದೇಶದಲ್ಲಿ ರಕ್ಷಣೆ ಯಾವ ಮಟ್ಟದಲ್ಲಿ ಕೊಡ್ತಾ ಇದ್ದೀರೋ ಅದೇ ಮಟ್ಟದ ರಕ್ಷಣೆಯನ್ನು ನೀವು ಜನಸಾಮಾನ್ಯರಿಗೆ ಕೊಡದಿದ್ದರೂ ಪರವಾಗಿಲ್ಲ, ಕನಿಷ್ಠ ಅವರ ಜೀವಕ್ಕಾದರೂ ರಕ್ಷಣೆ ಕೊಡಬೇಕಾದಂಥ ಕೆಲಸವನ್ನು ಸರ್ಕಾರಗಳು ಮಾಡಬೇಕು. ಆದರೆ ಅದೇನನ್ನು ಮಾಡದೆ ಅಲ್ಲಿ ಆ ಘಟನೆ ನಡೆದಾಗ ಅಲ್ಲಿನ ಪ್ರತ್ಯಕ್ಷದರ್ಶಿಗಳು ಹೇಳುವಂತೆ ಅಲ್ಲಿ ಸೈನ್ಯವೂ ಇರಲಿಲ್ಲ, ಪೊಲೀಸೂ ಇರಲಿಲ್ಲ ಅನ್ನೋ ರೀತಿಯಲ್ಲಿ ಅಮಾಯಕರ ಪ್ರಾಣದ ಜೊತೆ ಚೆಲ್ಲಾಟ ಆಡುವಂಥ ಕೆಲಸ ನಡೆಯಿತು. ಇವತ್ತು ಅದರ ಹೆಸರಿನಲ್ಲಿ ರಾಜಕೀಯವನ್ನು ಮಾಡಲಾಗ್ತಾ ಇದೆ. ಅದರ ಹೆಸರಿನಲ್ಲಿ ಚುನಾವಣೆಯಲ್ಲಿ ಯಾರು ಗೆಲ್ಬೋದು ಯಾರು ಸೋಲ್ಬೋದು ಅನ್ನೋ ರೀತಿಯ ಚರ್ಚೆಗಳು ನಡೀತಾ ಇದೆ. ಇದು ಈ ದೇಶದ ದುರಂತ. ಇದು ಎಲ್ಲರೂ ಸೇರಿ ಒಟ್ಟಿಗೆ ನಾವು ಎದುರಿಸಬೇಕಾದಂಥ ಸಮಸ್ಯೆ. ಭಯೋತ್ಪಾದನೆ ಅನ್ನೋದು ಇವತ್ತು ನೆನ್ನೆಯ ಸಮಸ್ಯೆ ಅಲ್ಲ. ಭಯೋತ್ಪಾದನೆ ಅನ್ನೋದು ದೀರ್ಘಕಾಲೀನ ಸಮಸ್ಯೆ. ನಾವೆಲ್ಲರೂ ಒಂದಾಗಿ ಇದನ್ನು ಎದುರಿಸಬೇಕಾಗಿದೆ. ಅದು ಬಿಟ್ಟು ಭಯೋತ್ಪಾದನೆಯ ಹೆಸರಿನಲ್ಲಿ ನಾವು ಆಂತರಿಕ ಗಲಭೆಗಳಿಗೆ ಕಾರಣರಾಗುವಂಥ ಸನ್ನಿವೇಶವನ್ನು ಇಲ್ಲಿನ ಜನಗಳು ಮತ್ತು ರಾಜಕೀಯ ಪಕ್ಷಗಳು ಮತ್ತು ಕೆಲ ಮಾಧ್ಯಮಗಳು ನಿರ್ಮಾಣ ಮಾಡ್ತಾ ಇದ್ದಾರೆ. ಅದರ ವಿರುದ್ಧ ಜಾತ್ಯತೀತ ಶಕ್ತಿಗಳು ಮತ್ತು ಪ್ರಗತಿಪರ ಶಕ್ತಿಗಳು ಒಗ್ಗಟ್ಟಾಗಿ ಪ್ರತಿಭಟನೆ ಮಾಡಬೇಕು. ಇಲ್ದಿದ್ರೆ ಏನು ಈ ಭಯೋತ್ಪಾದಕರ ಉದ್ದೇಶ ಏನಿದೆ ಅದಕ್ಕೆ ನಾವು ಬೆಂಬಲ ಕೊಟ್ಟ ರೀತಿಯಲ್ಲಿ ಆಗ್ತದೆ. ಯಾಕಂದರೆ ಈ ದೇಶದಲ್ಲಿ ಸೌಹಾರ್ದತೆ ಪರಂಪರೆಯನ್ನು ನಾಶ ಮಾಡಬೇಕು ಅನ್ನೋದೇ ಭಯೋತ್ಪಾದಕರ ಉದ್ದೇಶ. ಈ ದೇಶದ ಭವ್ಯ ಒಂದು ಪರಂಪರೆ ಏನಿದೆ, ಸೌಹಾರ್ದ ಭಾರತ ಏನಿದೆ, ಅದನ್ನು ಒಡಿಬೇಕು ಅನ್ನೋದು ಈ ಶತ್ರು ರಾಷ್ಟ್ರದ ಉದ್ದೇಶ. ಆದರೆ ಅದಕ್ಕೆ ನಾವು ಅವಕಾಶ ಕೊಡಬಾರ್ದು. ನಾವೆಲ್ಲರೂ ಒಂದಾಗಿ ಒಟ್ಟಿಗೆ ನಿಲ್ಲಬೇಕಾಗಿದೆ. ಕಾಂಗ್ರೆಸ್ ಮೊದಲಿಂದಲೂ ಹೇಳ್ಕೊಂಡು ಬಂದಿರೋದು ಅದನ್ನೇ. ಎಲ್ಲ ಜಾತಿ ಜನಗಳು ಒಂದಾಗಿದ್ದಾಗ ಮಾತ್ರ ಇಲ್ಲಿ ಆಡಳಿತ ಮತ್ತು ಸುರಕ್ಷಿತವಾಗಿರಲು ಸಾಧ್ಯ, ಜನನೂ ಸುರಕ್ಷಿತವಾಗಿರ್ಲಿಕ್ಕೆ ಸಾಧ್ಯ, ಆಡಳಿತವು ಸುಗಮವಾಗಿ ನಡೀಲಿಕ್ಕೆ ಸಾಧ್ಯ ಅಂತ. ಆದರೆ ಇವತ್ತು ಆ ರೀತಿ ಇಲ್ಲ. ಚಾಣಕ್ಯ ಹಿಂದೆನೇ ಹೇಳಿದರು, ವ್ಯಾಪಾರಿ ರಾಜನಾದರೆ ಪ್ರಜೆಗಳು ಬಿಕಾರಿ ಆಗ್ತಾರೆ ಅಂತ. ಇವತ್ತು ಅದೇ ಆಗಿರುವಂಥದ್ದು. ಎಲ್ಲ ವ್ಯಾಪಾರಿ ಮನೋಭಾವ. ಇವತ್ತು ಮೊನ್ನೆ ಮೋದಿ ಬ್ಯಾನ್ ಮಾಡಬೇಕಾದ್ರೆ ಅದಾನಿಯ ಕರೆಂಟ್ ಬ್ಯಾನ್ ಮಾಡಲಿಕ್ಕೆ ಇಲ್ಲ. ಪಾಕಿಸ್ತಾನಕ್ಕೆ ಅದಾನಿಯ ಕರೆಂಟ್ ಹೋಗ್ತಾ ಇದೆ, ಅದು ಬ್ಯಾನ್ ಆಗೋದಿಲ್ಲ. ಅದರ ವಿರುದ್ಧ ನಿರ್ಬಂಧಗಳು ಬೀಳೋದಿಲ್ಲ. ಇವರ ವ್ಯಾಪಾರಗಳು ಸುಗಮವಾಗಿ ನಡೀತಾ ಇದೆ. ವ್ಯಾಪಾರಿಗಳು ರಾಜರು, ಇವತ್ತು ಪ್ರಜೆಗಳು ಬಿಕಾರಿಗಳಾಗಿ ಇವತ್ತು ರಾಜರ ಮುಂದೆ ಕೈ ಮುಗಿಬೇಕಾದಂಥ ಪರಿಸ್ಥಿತಿ. ನಮಗೆ ರಕ್ಷಣೆ ಕೊಡಿ ಅಂತ. ಈ ನಿಟ್ಟಿನಲ್ಲಿ ಜನಗಳಿಗೆ ರಕ್ಷಣೆಗೆ ಈ ಸರ್ಕಾರ ಆದ್ಯತೆ ಕೊಡಬೇಕು. ಜೊತೆಗೆ ಭಾರತದ ಒಳಗೆ ಏನು ಇಲ್ಲಿನ ಸೌಹಾರ್ದತೆ ಪರಂಪರೆಯನ್ನು ಹಾಳು ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ, ಇಲ್ಲಿನ ಹಿಂದೂ ಮುಸ್ಲಿಂ ಕ್ರೈಸ್ತರ ಹೆಸರಿನಲ್ಲಿ ಏನು ಆಂತರಿಕ ಜಗಳವನ್ನು ಮಾಡಲಿಕ್ಕೆ ಪ್ರಯತ್ನ ಪಡಿಸ್ತಾ ಇದ್ದಾರೆ, ಅಂಥವರ ವಿರುದ್ಧ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಬೇಕು. ಜೊತೆಗೆ ಇಲ್ಲಿನ ಜನವಿರೋಧಿ ಕಾನೂನುಗಳು ಏನು ಬರ್ತಾ ಇದೆ, ಇಂತಹ ಕಾನೂನುಗಳ ವಿರುದ್ಧವೂ ಕಾಂಗ್ರೆಸ್ ಪಕ್ಷ ಪ್ರಬಲವಾಗಿ ವಿರೋಧವನ್ನು ಮಾಡ್ತಾ ಬಂದಿದೆ. ವಕ್ಫ್ ಬಿಲ್ ಇರ್ಬೋದು, ಬೇರೆ ಬೇರೆ ಕಾನೂನುಗಳಿರ್ಬೋದು, ಇವೆಲ್ಲವೂ ತಂದು ಜನಗಳ ಮನಸ್ಸಿನಲ್ಲಿ ಗೊಂದಲವನ್ನು ಉಂಟು ಮಾಡುವಂಥದ್ದು, ಆ ಮೂಲಕ ಜನಸಾಮಾನ್ಯರ ನಡುವೆ ದ್ವೇಷವನ್ನು ಹುಟ್ಟಿಸುವಂಥದ್ದು ಇದು ಸರ್ಕಾರದ ಕೆಲಸ ಅಲ್ಲ. ಸರ್ಕಾರದ ಕೆಲಸ ಏನು? ಸರ್ಕಾರ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ನೀವೇನೋ ಬಾಯಲ್ಲಿ ಹೇಳ್ತಾ ಇದ್ದಾರಲ್ಲ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ. ಎಲ್ಲಿದೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್? ಇವತ್ತು ಏನು ಮಾಡ್ತಾ ಇದ್ದೀರಿ? ನಿಮ್ಮ ಬೆಂಬಲಕ್ಕೆ ಕೆಲ ಮಾಧ್ಯಮಗಳು ಬೇರೆ ಸರ್ಕಾರದ ವೈಫಲ್ಯವನ್ನು ಪ್ರಶ್ನೆ ಮಾಡೋದು ಬಿಟ್ಟು ಬೇರೆ ಬೇರೆ ಏನೇನು, ರಾಹುಲ್ ಗಾಂಧಿ ವಿದೇಶಕ್ಕೆ ಹೋದಾಗಲೇ ಯಾಕೆ ಈ ಘಟನೆ ನಡೆಯುತ್ತೆ ಅಂತ BJP IT ಸೆಲ್ನವರು ಪೋಸ್ಟ್ ಮಾಡ್ತಾ ಇದ್ದಾರೆ. ಹಾಗಾದರೆ ಪ್ರಧಾನಿಯಲ್ಲಿದ್ದರು, ಘಟನೆ ನಡೆದಾಗ ಅವರು ವಿದೇಶದಲ್ಲೇ ಇದ್ದರು. ವಿದೇಶದಿಂದ ಬಂದವರೆಲ್ಲೋದ್ರು. ಅಲ್ಲಿ ಮೃತದೇಹಗಳನ್ನ ಇಟ್ಟಲ್ಲಿ ಮಾನ್ಯ ಗೃಹ ಮಂತ್ರಿಗಳು ಹೋಗಬೇಕಾದ್ರೆ ರೆಡ್ ಕಾರ್ಪೆಟ್ ಸ್ವಾಗತ. ಮೃತದೇಹಗಳಿಗೆ ಶ್ರದ್ಧಾಂಜಲಿ ಸಲ್ಲಿಸಬೇಕಾದ್ರೆ ರೆಡ್ ಕಾರ್ಪೆಟ್ ಹಾಕಿದ್ದಾರೆ. ಪ್ರೋಟೋಕಾಲ್ ಯಾರಿಗೆ? ಅಲ್ಲಿ ಅಮಾಯಕರು ಬಲಿಯಾಗಿದ್ದಾರೆ, ಅಲ್ಲಿ ನಿಮ್ಮ ಪ್ರೋಟೋಕಾಲನ್ನು ನೀವು ಯಾಕೆ ತರ್ತಾ ಇದ್ದೀರಿ? ಅಲ್ಲಿ ಮೋದಿಯಲ್ಲಿ ಪ್ರಶ್ನೆ ಮಾಡೋದನ್ನು ಬಿಟ್ಟು ಸರ್ವಪಕ್ಷ ಸಭೆಯಲ್ಲಿ ನೇತೃತ್ವ ವಹಿಸುವಂಥವರು ಬಿಹಾರದಲ್ಲಿ ಬಂದು ಚುನಾವಣೆಯ ಪ್ರಚಾರ. ಈ ರೀತಿಯ ರಾಜಕಾರಣ ನಡೀತಾ ಇರುವಂಥದ್ದು. ಅದಕ್ಕೆ ಮಾಧ್ಯಮಗಳು ಸಹ, ಕೆಲ ಮಾಧ್ಯಮಗಳು ಆಂತರಿಕವಾಗಿ ಗಲಭೆ ಎಬ್ಬಿಸುವ ರೀತಿಯಲ್ಲಿ ಹೇಳಿಕೆಗಳನ್ನು ಕೊಡ್ತಾ ಅಲ್ಲಿ ಸರ್ಕಾರವನ್ನು ಪ್ರಶ್ನೆ ಮಾಡಬೇಕಾದಂಥ ರಾಜಕೀಯ ಏನು ಮಾಧ್ಯಮಗಳಿದೆ ಅವರು ರಾಜಕೀಯ ಪಕ್ಷಗಳನ್ನು ಪ್ರಶ್ನೆ ಮಾಡುವಂಥದ್ದು, ವಿರೋಧ ಪಕ್ಷಗಳ ನಾಯಕರನ್ನ ಪ್ರಶ್ನೆ ಮಾಡುವಂಥದ್ದು. ಈ ರೀತಿಯ ರಾಜಕೀಯದಿಂದ
ನಿಜವಾಗ್ಲೂ ದೇಶ ಸುರಕ್ಷಿತವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ರಾಜಕಾರಣವನ್ನು ಬದಿಗಿಡೋಣ, ದೇಶ ರಕ್ಷಣೆ ವಿಷಯದಲ್ಲಿ ರಾಜಕಾರಣವನ್ನು ಬದಿಗಿಡೋಣ. ಕಾಂಗ್ರೆಸ್ಸು BJP ಅವೆಲ್ಲ ಆಮೇಲೆ. ಜನ ನೆಮ್ಮದಿಯಾಗಿಲ್ಲದೆ ಇದ್ದರೆ, ನಾವೇ ಸುರಕ್ಷಿತವಾಗಿಲ್ಲದಿದ್ದರೆ ರಾಜಕಾರಣ ಯಾಕೆ? ರಾಜಕೀಯವನ್ನು ಬದಿಗಿಟ್ಟು ಈ ವಿಷಯದಲ್ಲಿ ನಾವೆಲ್ಲರೂ ಒಂದಾಗಬೇಕು ಅನ್ನೋದೇ ನಮ್ಮ ನಿಲುವು. ಕಾಂಗ್ರೆಸ್ ಯಾವತ್ತು ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಈ ಹಿಂದೆಯೂ ಮಾಡಿದೆ, ಮುಂದೆಯೂ ಮಾಡುತ್ತೆ ಅಂತ ಹೇಳಿಕೊಂಡು ಈ ಒಂದು ಶ್ರದ್ಧಾಂಜಲಿ ಸಭೆಗೆ ಬಂದು ಇಲ್ಲಿ ಭಾಗವಹಿಸಿದಂಥ ನಾನು ಎಲ್ಲ ಕಾಂಗ್ರೆಸ್ನ ಮಿತ್ರರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್. ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾದ ರಮೇಶ್ ಶೆಟ್ಟಿ ಅವರ ಮಾರ್ಗದರ್ಶನದಲ್ಲಿ ಮೊನ್ನೆ ನಡೆದಂಥ ಕಾಶ್ಮೀರದಲ್ಲಿ ಹುತಾತ್ಮರಾದ 26-27 ಜನರಿಗೆ ಸಂತಾಪ ಸಭೆಯ ಇದ್ದಂಥ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರೇ, ಕುಟುಂಬಗಳು ಇವತ್ತು ಭಯೋತ್ಪಾದಕ ಯಾರೇ ಇರಲಿ ಅವರನ್ನು ಮಟ್ಟ ಹಾಕುವಂಥ ಕೆಲಸ ಅದು ಕೇಂದ್ರ ಸರ್ಕಾರದಿಂದ ಆಗಬೇಕು. ಇವತ್ತು ನಮ್ಮ ಭಾರತದ ಒಂದು ಸೌಂದರ್ಯದ ಊರು ಯಾವುದಂತ ಕೇಳಿದರೆ ಅದು ಕಾಶ್ಮೀರ. ಭಾರತದ ಪ್ರತಿಯೊಬ್ಬ ಎಲ್ಲ ಜಾತಿ ಧರ್ಮದವರು ಕಾಶ್ಮೀರಕ್ಕೆ ಹೋಗ್ಬೇಕಂತ ಭಾಳಷ್ಟು ಆಸೆ ಪಡ್ತಾ ಇದ್ದಾರೆ. ಆದರೆ ಭಾರತ ಪ್ರಜೆಗಳು ಕಾಶ್ಮೀರಕ್ಕೆ ಹೋದವಾಗ ಕಾಶ್ಮೀರದ ಭಯೋತ್ಪಾದಕರು ನೀವು ಮನುಷ್ಯರ ಅಥವಾ ರಾಕ್ಷಸರ, ನಿಮ್ಮಲ್ಲಿ ಬಂದವರನ್ನು ಅವರು ಪ್ರವಾಸಿಗರು, ಕಾಶ್ಮೀರವನ್ನು ಸೌಂದರ್ಯ ನೋಡಲಿಕ್ಕೆ ಬಂದಂಥ ಈ ಭಾರತದ ಭವ್ಯ ಭಾರತದ ಜನಗಳನ್ನು ನೀವೇನು ಮಾಡಿದಿರಿ? ಗುಂಡು ಹಾಕಿ ಕೊಂದಿದ್ರು. ನಿಮ್ಮನ್ನು ದೇವರು ಕ್ಷಮಿಸಿಕೊಡ್ತಾನ? ಇಲ್ಲ, ಖಂಡಿತವಾಗಿ ನಿಮಗೆ ದೇವರು ಕ್ಷಮೆ ಕೊಡಲ್ಲ. ಆದರೆ ನಾವು ಇವತ್ತು ಈ ಒಂದು ಎಲ್ಲ ರಾಜಕೀಯ ಪಕ್ಷದವರು ಆ ಒಂದು 26-27 ಜನರ ಹೋದಂಥ ಜೀವದಲ್ಲಿ ರಾಜಕೀಯ ಮಾಡಿ ಚೆಲ್ಲಾಟ ಮಾಡುವುದಕ್ಕಿಂತ ಇವತ್ತು ಸುಬ್ರಹ್ಮಣ್ಯ ಸ್ವಾಮಿ ನಿನ್ನೆ ಹೇಳಿದ್ದಾರೆ, ಸ್ವಾಮಿ ಭಯೋತ್ಪಾದಕರ ಪ್ರತಿರೋಧ ಮಾಡುವುದಕ್ಕಿಂತ ಮುಂಚೆ ನರೇಂದ್ರ ಮೋದಿಯವರು, ಗೃಹ ಮಂತ್ರಿ ಅಮಿತ್ ಶಾ ಅವರು ಫಸ್ಟಿಗೆ ರಾಜೀನಾಮೆ ಕೊಡಬೇಕಂತ. ಯಾರು ಕಾಂಗ್ರೆಸ್ನವರು ಹೇಳುವುದಲ್ಲ, ಸುಬ್ರಹ್ಮಣ್ಯ ಸ್ವಾಮಿ BJPಯ ನಾಯಕರು ಹೇಳುದು. ನಾಚಿಕೆ ಆಗಬೇಕು ನಿಮಗೆ ಈ ಮಾತು ಕೇಳಿ, ನಿಮ್ಮ ಪಕ್ಷದವರು ಹೇಳುದು. ಹಾಗಾಗಿ ನರೇಂದ್ರ ಮೋದಿಯವರು 2 ಟರ್ಮ್ ಮುಗಿಸಿ 3ನೇ ಟರ್ಮಿಗೆ ಕಾಲಿಟ್ಟಿದ್ದಾರೆ. ಈ ದೇಶದಲ್ಲಿ ಯಾವ ಕಾನೂನು ತಂದು ಯಾರ್ಯಾರ ಜನರನ್ನು ಏನೇನು ಮಾಡ್ತಾ ಇದ್ದಾರೆ ಅಂತ ಇಡೀ ಭಾರತದ ಜನರಿಗೆ ಗೊತ್ತಿದೆ. 17 ವರ್ಷಗಳ ಕಾಲ ಶ್ರೀಮತಿ ಇಂದಿರಾ ಗಾಂಧಿಯವರು ಈ ದೇಶವನ್ನು ಆಳಿದರು. ಅದೆಷ್ಟೋ ಕಾಂಗ್ರೆಸ್ಸಿದ ಪ್ರಧಾನಮಂತ್ರಿಗಳು ಮನಮೋಹನ್ ಸಿಂಗ್ರವರು 10 ವರ್ಷಗಳ ಕಾಲ ಈ ದೇಶವನ್ನು ಆಳಿದರು. ಬೇರೆ ಬೇರೆ ರೀತಿಯ ಕಾನೂನು ತಂದು ಜನಸಾಮಾನ್ಯರ ಮೇಲೆ ಚೆಲ್ಲಾಟ ಆಡುವಂಥ ಈ BJP ಸರ್ಕಾರ ತೊಲಗದಿದ್ದರೆ ಖಂಡಿತವಾಗಿ ದೇಶಕ್ಕೆ ಶಾಂತಿ ಸೌಹಾರ್ದ ಬರುವುದಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ನಮ್ಮ ದೇಶದಲ್ಲಿ ಅದೆಷ್ಟೋ ಕಾನೂನುಗಳನ್ನು, ಮೊನ್ನೆ ನಿಮಗೆ ಗೊತ್ತಿದೆ, ವಕ್ಫ್ ಕಾನೂನನ್ನು ತಂದು ಇಡೀ ಮುಸ್ಲಿಂ ಸಮುದಾಯಕ್ಕೆ ಅನ್ಯಾಯ ಮಾಡುವಂಥ ಕಾನೂನು ತಂದಿದ್ರಿ. 232 ಲೋಕಸಭಾ ಸದಸ್ಯರು, ಯಾರು ಜನಸಾಮಾನ್ಯರಲ್ಲ ಸ್ವಾಮಿ, 232 ಲೋಕಸಭಾ ಸದಸ್ಯರು ಸಹ ವಿರೋಧ ಮಾಡಿದರು ಪಾರ್ಲಿಮೆಂಟ್ನಲ್ಲಿ. ಅಂಥ ಕಾನೂನನ್ನು ತಂದು ನೀವು ಈ ಮೋದಿಯವರೇ ನಿಮ್ಮ ಆಡಳಿತದಲ್ಲಿ ಯಾವ ರೀತಿ ತೊಂದರೆ ಆಗ್ತದೆ ಅಂತ ಜನಸಾಮಾನ್ಯರಿಗೆ ಗೊತ್ತಿದೆ ಇವತ್ತು. ಆದರೆ ಪ್ರಥಮ ಬಾರಿ ವಕ್ಫಿಗೆ ಕಾಂಗ್ರೆಸ್ ಪಕ್ಷ ಕೋರ್ಟ್ಗೆ ಹೋದದ್ದು ಹೊರತು ಇನ್ನಿತರ ಪಕ್ಷ ಬೇರೆ ರೀತಿಯಲ್ಲಿ ಹೋದದ್ದು, ಲೇಟಾಗಿ ಹೋದದ್ದು. ಆದರೆ ಕಾಂಗ್ರೆಸ್ ಪಕ್ಷ ಪ್ರಥಮ ಬಾರಿ ನಮ್ಮ ಇಮ್ರಾನ್ ಲೋಕಸಭಾ ಸದಸ್ಯರು, ನಮ್ಮ ಮೈನಾರಿಟಿಯ ಅಧ್ಯಕ್ಷರಾದ ಇಮ್ರಾನ್ರವರು ಫಸ್ಟಿಗೆ ಕೇಸ್ ಕೊಟ್ಟಂಥ ಕಾಂಗ್ರೆಸ್ ಪಕ್ಷದ ಲೋಕಸಭಾ ಸದಸ್ಯರು. ಹಾಗಾಗಿ ಆದಷ್ಟು ಬೇಗ ನರೇಂದ್ರ ಮೋದಿ ಸರ್ಕಾರಕ್ಕೆ ವಕ್ಫಿನಲ್ಲಿ ಮುಖಭಂಗ ಆಗ್ತಾ ಇದೆ. ಅದೇ ರೀತಿ ಕಾಶ್ಮೀರದಲ್ಲಿ ಮಡಿದಂಥ ಆ ಜೀವ ಹೋದಂಥ ಎಲ್ಲರಿಗೂ, ಅವರ ಕುಟುಂಬಕ್ಕೂ ಒಂದು ಸರ್ಕಾರಿ ನೌಕರ ಕೊಡಬೇಕು, ಅವರಿಗೆ ಆದಷ್ಟು ಬೇಗ ಪರಿಹಾರ ಕೊಡಬೇಕು. ಮುಂದಿನ ಸಲ ಭವ್ಯ ಭಾರತದ ಪ್ರತಿಯೊಂದು ಜನ ಕಾಶ್ಮೀರಕ್ಕೆ ಹೋದವಾಗ ಅವರಿಗೆ ಸೂಕ್ತವಾದ, ಹೇಗೆ ಮೋದಿಯವರಿಗೆ ಮ್ಯಾಟ್ ಹಾಕಿ ನೀವು ಸ್ವಾಗತ ಮಾಡ್ತೀರಿ, ಅದೇ ರೀತಿ ಅಮಿತ್ ಶಾ ಅವರು ಬರುವಾಗ ಯಾವ ರೀತಿ ಸ್ವಾಗತ ಕೊಡ್ತಿದ್ದೀರಿ, ಅದೇ ರೀತಿ ಭಾರತದ ನಮ್ಮ ಪ್ರವಾಸಿಗರು ಹೋದವಾಗ ಕಾಶ್ಮೀರದಲ್ಲಿ ನೀವು ಅವರಿಗೆ ಸ್ವಾಗತ ಕೊಟ್ಟು ಅವರನ್ನು ಹಿಂದೆ ಕಲಿಸೋ ತನಕ ಇವರು ನಮ್ಮ ಸೈನಿಕರು ಅದರ ಜೊತೆಯಲ್ಲಿ ಇರಬೇಕಂತ ಮನವಿ ಮಾಡಿ ಇವತ್ತು ಬಂದು ಈ ಒಂದು ಕಾರ್ಯಕ್ರಮ ಯಶಸ್ಸು ಮಾಡಿದ ಎಲ್ಲ ಕಾಂಗ್ರೆಸ್ ಪಕ್ಷದ ಕುಟುಂಬಗಳಿಗೂ ಎಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಕಾಂಗ್ರೆಸ್.
ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ನಮ್ಮವರೇ ಆದಂಥ ಶ್ರೀ ಸದಾಶಿವಲಾಲ್ ಅವರು ಬಂದಿದ್ದಾರೆ. ಅವರು ನಿಮ್ಮೆಲ್ಲರ ಪರವಾಗಿ ಆರ್ಥಿಕವಾಗಿ ಸ್ವಾಗತಿಸಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗದೆ ಅನಾರೋಗ್ಯದಲ್ಲಿ ಹುಷಾರಿಲ್ಲದಿದ್ದೇನೆ, ಆದರೂ ಬಂದಿದ್ದೇನೆ. ಇವತ್ತು ಭಾರತ ಸರ್ಕಾರದ ಭಾರತೀಯ ಜನತಾ ಪಕ್ಷದ ನೇತೃತ್ವದ ಸರ್ಕಾರ ಯಾವ ರೀತಿ ಜನರ ಮೇಲೆ ದೌರ್ಜನ್ಯ ಮಾಡ್ತಾ ಇದೆ ಅಂತ ನಾವೆಲ್ಲ ಕಣ್ಣಾರೆ ಕಾಣ್ತಾ ಇದ್ದೇವೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಈ ದೇಶದ ಪಾರ್ಲಿಮೆಂಟ್ ಸದಸ್ಯರುಗಳು ಏನು ಮಾಡ್ತಾರೆ ಅಂತ ಗೊತ್ತಾಗ್ತಾ ಇಲ್ಲ. ಇಲ್ಲಿರ್ತಕ್ಕಂಥ ದೌರ್ಜನ್ಯಗಳು, ಇಲ್ಲಿರ್ತಕ್ಕಂಥ ಪ್ರತಿಯೊಂದು ಸಮಸ್ಯೆಗಳನ್ನು ನೋಡಿದಾಗ ಇವತ್ತು ಬಡವರು ಕೂಡ ಈ ರಾಷ್ಟ್ರದಲ್ಲಿ ಬದುಕುವುದು ಭಾಳ ಕಷ್ಟ ಅಂತ ಕಾಣ್ತಿದೆ. ಪ್ರತಿಯೊಂದು ದರ ಏರಿಕೆಯನ್ನು ನೋಡಿದರೆ, ಈ ಪ್ರತಿಯೊಂದು ಗ್ಯಾಸಿಂದ ಹಿಡಿದು ಪ್ರತಿ ಸಾಮಾನ್ಯ ಕೂಡ ವ್ಯವಸ್ಥೆ, ದರ ಏರಿಕೆಯ ವ್ಯವಸ್ಥೆಯನ್ನು ನೋಡಿದಾಗ ಜನರು ಬೆಚ್ಚಲು ಬೀಳುವಂಥ ವ್ಯವಸ್ಥೆ ಆಗಿದೆ. ಈ ಕೇಂದ್ರದ ಆಡಳಿತದ ವೈಫಲ್ಯದಿಂದ ಇವತ್ತು ಕಾಶ್ಮೀರದಲ್ಲಿ ಏನಾಗಿದೆ, ಕಾಶ್ಮೀರದಲ್ಲಿ ಊರಿನ ಯಾರು ಪ್ರವಾಸಿ ಹೋಗುವಂತಾಗಿಲ್ಲ ಇಲ್ಲ, ಇಂಥ ಒಂದು ಪರಿಸ್ಥಿತಿ ಉದ್ಭವ ಆಗಿದೆ. ಇದನ್ನೆಲ್ಲ ನೋಡಿಕೊಂಡು ನಮ್ಮ ಜನ ನಾವು ಸುಮ್ಮನೆ ಕೂತ್ರೆ ಈ ರಾಷ್ಟ್ರ ಅಧೋಗತಿಗೆ ಮುಟ್ಟುವಂಥ ಪರಿಸ್ಥಿತಿ ಆಗ್ತಿದೆ. ನಾವೆಲ್ಲ ಎಚ್ಚೆತ್ತು ಮುಂದಿನ ದಿನಗಳಲ್ಲಿ ಬೇಕಾದಂಥ ಹೋರಾಟ ಮಾಡಬೇಕು. ರಾಷ್ಟ್ರವ್ಯಾಪ್ತಿಯಲ್ಲಿ ಕಾಶ್ಮೀರದ ವಿಷಯದಲ್ಲಿ ನಾವು ಹೋರಾಟ ಮಾಡಬೇಕು ಮತ್ತು ಬೆಲೆ ಏರಿಕೆಯ ವಿರುದ್ಧ ಕೂಡ ಹೋರಾಟ ಮಾಡಬೇಕು ಅಂತ ತಮ್ಮಲ್ಲಿ ಎಲ್ಲರಲ್ಲಿ ಕಳಕಳಿಯ ವಿನಂತಿ ಮಾಡಿಕೊಂಡು ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಅಧಿಕಾರಿಗಳು, ಅದೇ ರೀತಿ ಕೊನಾಜೆ ಗ್ರಾಮ ಸಮಿತಿ ಅಧ್ಯಕ್ಷರು ಶೌಕತ್ ತೈಲರು ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಆರ್ಥಿಕವಾಗಿ ಸ್ವಾಗತಿಸ್ತೇನೆ. ಸೇವಾದಳದ ಸದಸ್ಯರಾದಂಥ ಜಿಲ್ಲಾ ಸದಸ್ಯರಾದಂಥ ನಾಗೇಶ್ ಶೆಟ್ಟಿ ಅವರಿದ್ದಾರೆ, ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತಿಸ್ತೀನಿ. ದೀಪಕ್ ಪಿಲಾರ್ ಅವರು ಬಂದಿದ್ದಾರೆ, ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಆರ್ಥಿಕವಾಗಿ ಸ್ವಾಗತ. ನಮ್ಮ ಜಿಲ್ಲಾ ಕಾಂಗ್ರೆಸ್ಸಿನ ಮೋಶಿನ್ ಅವರು ಕೂಡ ಈ ಕಾರ್ಯಕ್ರಮ ಬಂದಿದ್ದಾರೆ, ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಆರ್ಥಿಕವಾಗಿ ಸ್ವಾಗತಿಸ್ತೀನಿ. ಗಿರೀಶ್ ಬಾವೂರ್ ಅವರನ್ನು ಕೂಡ ನಾನು ಸ್ವಾಗತಿಸ್ತಾ ಈ ಒಂದು ಪ್ರತಿಭಟನೆಯಲ್ಲಿ ಉಪಸ್ಥಿತಿರತಕ್ಕಂಥ ನಮ್ಮ ಬ್ಲಾಕಿನ ಅಧ್ಯಕ್ಷರಾದ ರಮೇಶ್ ಶೆಟ್ಟಿ ಅವರೇ, ಅದೇ ರೀತಿ ಮೂಡದ ಅಧ್ಯಕ್ಷರಾದ ಸದಾಶಿವಲಾಲ್, ಅದೇ ರೀತಿ ಎಲ್ಲ ನಮ್ಮ ಪಕ್ಷದ ಎಲ್ಲ ಬಂಧುಗಳೇ, ಈ ಒಂದು ಜಮ್ಮು ಕಾಶ್ಮೀರದ ಆ ಒಂದು ನಿಸರ್ಗಧಾಮದಲ್ಲಿ ನಡೆದಂಥ ಉಗ್ರಗಾಮಿಗಳಿಂದ ಹತ್ಯೆಗೀಡಾದಂಥ ನಮ್ಮ ಭಾರತದ ಅನೇಕ ಪ್ರವಾಸಿಗರು ಇವತ್ತು ಹತ್ಯೆಗೀಡಾಗಿದ್ದಾರೆ. ಅವರೆಲ್ಲರಿಗೂ ಕೂಡ ಒಂದು ಸಂತಾಪವನ್ನು ಸೂಚಿಸುತ್ತಾ ಅವರಿಗೆ, ಅವರ ಕುಟುಂಬಕ್ಕೂ ಈ ಒಂದು ದುಃಖವನ್ನು ಸಹಿಸುವಂಥ ಶಕ್ತಿಯನ್ನು ಭಗವಂತನು ಕರುಣಿಸಲಿ ಅಂತೇಳಿ ಪ್ರಾರ್ಥಿಸ್ತಾ ಇದ್ದೇನೆ. ಇವತ್ತು ನಾವು ಮೋದಿಜಿಯವರಿಗೆ ಕೆಲವಾರು ಪ್ರಶ್ನೆಗಳನ್ನು ಕೇಳುವಂಥ ಸಂದರ್ಭ ಇವತ್ತು ಬಂದೊದಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತು ನಾವು 320 ಆರ್ಟಿಕಲ್ ಅಡಿಯಲ್ಲಿ ಆ ಜಮ್ಮು ಕಾಶ್ಮೀರ ಅಧೀನಕ್ಕೊಳಪಡುತ್ತದೆ. ಅಂಥ ಒಂದು ಪ್ರದೇಶದಲ್ಲಿ ಈ ನಮ್ಮ ಕರ್ನಾಟಕದ ಒಬ್ಬ ವ್ಯಕ್ತಿ ರಾವ್ರವರು ಹತ್ಯೆಗೀಡಾಗಿದ್ದಾರೆ. ಅವರು ಆ ಒಂದು ತಾಣದಲ್ಲಿ ಹತ್ಯೆಗೀಡಾಗಿರೋದು ಕೂಡ ನಮಗೆ ಬಹಳಷ್ಟು ಬೇಸರವಾದಂಥ ಸಂಗತಿ. ಇದನ್ನು ನಾವು ನಮ್ಮ ಪಕ್ಷದ ವತಿಯಿಂದ ಖಡಾಖಂಡಿತವಾಗಿ ಖಂಡಿಸ್ತಾ ಇದ್ದೇವೆ. ಅವತ್ತು ಮೋದಿಜಿಯವರು ಒಂದು ಮಾತು ಹೇಳಿದರು ಚುನಾವಣೆಗೆ ಮೊದಲು, ನಾನು ಗಡಿಯುದ್ದಕ್ಕೂ ಸೋಲಾರ್ ಬೇಲಿಯನ್ನು ಅಳವಡಿಸ್ತೇನೆ ಅಂತೇಳಿ. ಈ ಸೋಲಾರ್ ಬೇಲಿಯನ್ನು ಅಳವಡಿಸಿದ್ದಾರಾ? ಈ ಪ್ರಶ್ನೆಯನ್ನು ನಾವು ಇವತ್ತು ಅವರ ಮುಂದೂಡಬೇಕಂತ ಅವಶ್ಯಕತೆ ಖಂಡಿತವಾಗಿ ಇದೆ. ಮೇಲಿಂದ ಮೇಲೆ ಗಡಿ ಪ್ರದೇಶದಲ್ಲಿ ಇವತ್ತು ಇವರು ನುಸುಳ್ತಾ ಇದ್ದಾರೆ. ಇದನ್ನು ನುಸುಳ್ತಾ ಇರುವಂಥ ಈ ಪರಿಸ್ಥಿತಿಯಲ್ಲಿ ಇದಕ್ಕೆ ಯಾವ ರೀತಿಯ ಕ್ರಮವನ್ನು ಇವತ್ತು ಕೇಂದ್ರ ಸರ್ಕಾರ ಕೈಗೊಂಡಿದೆ ಎನ್ನುವಂಥ ಪ್ರಶ್ನೆಯನ್ನು ಕೂಡ ನಾವು ಇವತ್ತು ಅವರ ಮುಂದಿಡಬೇಕಾದಂಥ ಪರಿಸ್ಥಿತಿ ಇವತ್ತು ಬಂದಿದೆ. ಇವತ್ತು ಚುನಾವಣೆಯ ಮೊದಲು ಹೇಳಿದರು, ನೋಟ್ ಬ್ಯಾನ್ ಮಾಡ್ತಿದ್ದೇವೆ, ಇದರಿಂದ ಭಯೋತ್ಪಾದಕಯನ್ನು ಕೂಡ ನಿಲ್ಲಿಸ್ತೇವೆ ಅಂತೇಳಿ. ಇದನ್ನು ನಿಲ್ಲಿಸಿದ್ರಾ? ಇದನ್ನು ಕೂಡ ನಾವು ಅವ್ರ ಹತ್ರ ಕೇಳುವಂಥ ಪ್ರಶ್ನೆ ಇವತ್ತು ನಮಗೆ ಬಂದೊದಗಿದೆ ಅಂತೇಳಿ ಹೇಳುತ್ತಾ, ಈ ಒಂದು ಕೃತ್ಯ ಇನ್ನು ಮುಂದಿನ ದಿನಗಳಲ್ಲಿ ಯಾವತ್ತೂ ಆಗದಿರಲಿ. ನಮ್ಮದು ಭಾರತ ದೇಶ, ಈ ದೇಶದಲ್ಲಿ ನಾವೆಲ್ಲರೂ ಕೂಡ ಭಾವೈಕ್ಯತೆಯಿಂದ, ನಾವೆಲ್ಲರೂ ಕೂಡ ಸಹೋದರತೆಯಿಂದ ಬಾಳುವಂಥ ಈ ಒಂದು ಭಾರತ ದೇಶದಲ್ಲಿ ಇನ್ನು ಮುಂದೆಯೂ ಕೂಡ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಬಾಳೋಣ, ಎಲ್ಲರಿಗೂ ಕೂಡ ಶುಭವಾಗಲಿ ಎನ್ನುವಂಥ ಮಾತನ್ನು ಹೇಳುತ್ತಾ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಮೊನ್ನೆ ದಿನ 22ನೇ ತಾರೀಕಿನಂದು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರಗಾಮಿಗಳು ನಡೆಸಿದಂಥ ಒಂದು ಘೋರ ಕುಕೃತ್ಯವನ್ನು ಖಂಡಿಸಲು ಈ ದಿನ ಈ ಒಂದು ಪ್ರತಿಭಟನಾ ಸಭೆಯಲ್ಲಿ ಉಪಸ್ಥಿತರಿರುವಂಥ ಕಾಂಗ್ರೆಸ್ ಪಕ್ಷದ ಮುಖಂಡರೇ, ಕಾರ್ಯಕರ್ತರೇ, ಮೊನ್ನೆ ದಿನ ಉಗ್ರಗಾಮಿಗಳ ಕುಕೃತ್ಯದಲ್ಲಿ ಬಲಿಯಾದಂಥ ದೇಶದ ಯಾರು ನಾಗರಿಕರಿದ್ದಾರೆ ಅವರನ್ನು ಅಗಲಿದಂಥ ಅವರ ಕುಟುಂಬಿಕರಿಗೆ, ಅವರ ಸಹಪಾಠಿಗಳಿಗೆ ದುಃಖವನ್ನು ಭರಿಸುವಂಥ ಶಕ್ತಿಯನ್ನು ಸೃಷ್ಟಿಕರ್ತನು ನೀಡಲಿ ಎಂಬುದಾಗಿ ಮೊತ್ತ ಬದಲಿಗೆ ಸೃಷ್ಟಿಕರ್ತನ ನಾನು ಬೇಡಿಕೊಳ್ತಾ ಇದ್ದೇನೆ. ದೇಶದ
ಕಾಶ್ಮೀರದಲ್ಲಿ ಉಗ್ರಗಾಮಿ ಪ್ರತಿಭಟನೆ ನಡೆಯುತ್ತಿರುವುದು ಇದು ಮೊದಲಲ್ಲ. ಸುದೀರ್ಘ ಕಾಲದಿಂದ ಈ ಉಗ್ರಗಾಮಿಗಳು ಕಾಶ್ಮೀರದಲ್ಲಿ ಮಾತ್ರವಲ್ಲ, ಭಾರತದ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಉಗ್ರಗಾಮಿ ಚಟುವಟಿಕೆಯನ್ನು ನಾವು ನಡೆಸುತ್ತಿರುವುದನ್ನು ಈ ಮೊದಲು ನಾವೆಲ್ಲರೂ ಕೂಡ ಕಂಡಿದ್ದೇವೆ. ಆದರೆ ಕಳೆದ 35 ವರ್ಷಗಳಿಂದ ಮೊನ್ನೆ ನಡೆದಂಥ ಒಂದು ಉಗ್ರಗಾಮಿ ಚಟುವಟಿಕೆ ಏನಿತ್ತು, ಇಂತಹ ಚಟುವಟಿಕೆ ಕಳೆದ 35 ವರ್ಷಗಳಿಂದ ಈ ದೇಶದಲ್ಲಿ ಯಾವತ್ತೂ ಕೂಡ ಕಾಣಲಿಲ್ಲ. ಈ ಕುಕೃತ್ಯವನ್ನು ಯಾರು ಯಾವ ರೀತಿ ನಡೆಸಿದ್ದಾರೆ ಎಂಬುದನ್ನು ನಾವು ಇವತ್ತು ಜನರಿಗೆ ತಿಳಿ ಹೇಳಬೇಕಾದ್ದು ಈ ದೇಶ ಪ್ರೇಮಿಗಳಾದ ನಮ್ಮೆಲ್ಲರ ಕರ್ತವ್ಯವೂ ಕೂಡ ಆಗಿದೆ. ಈಗಾಗಲೇ ದೇಶದ ಪ್ರಧಾನಿಗಳು, ಈ ದೇಶದ ಗೃಹ ಮಂತ್ರಿಗಳು ಹೇಳ್ತಾ ಇದ್ದಾರೆ, ಇದು ಪಾಕಿಸ್ತಾನಿ ಪ್ರೇರಿತ ಉಗ್ರಗಾಮಿಗಳು ಈ ಕಾಶ್ಮೀರಕ್ಕೆ ನುಸುಳಿಕೊಂಡು ಈ ಒಂದು ಉಗ್ರಗಾಮಿ ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳಿ. ನಾವು ದೇಶದ ಪ್ರಧಾನಮಂತ್ರಿಗಳಿಗೆ, ದೇಶದ ಗೃಹ ಮಂತ್ರಿಗಳಿಗೆ, ದೇಶದ ರಕ್ಷಣಾ ಮಂತ್ರಿಗಳಿಗೆ ನಾವು ಕೇಳ್ತಿರೋದು ಇಷ್ಟೇ, ಈ ಪಾಕಿಸ್ತಾನಿ ಪ್ರೇರಿತ ಉಗ್ರಗಾಮಿಗಳು ಈ ಭಾರತದ ಗಡಿಯನ್ನು ನುಸುಳುವಾಗ, ತಾವು ಈ ಗಡಿಯನ್ನು ನುಸುಳುವಂಥ ಸಂದರ್ಭದಲ್ಲಿ ಇಲ್ಲಿ ಏನು ಮಾಡ್ತಿದ್ರು ಎಂಬಂಥ ಪ್ರಶ್ನೆಯನ್ನು ನಾವು ಈ ದೇಶದ ಪ್ರಧಾನಮಂತ್ರಿಗೆ ಕೇಳಬೇಕಾಗಿದೆ. ಉಗ್ರಗಾಮಿಗಳು ಈ ದೇಶವನ್ನು ನುಸುಳುವಾಗ ಅವರು ತನ್ನಂಥ ಆಯುಧಗಳ ಮುಖಾಂತರ ಯಾವ ರೀತಿ ಈ ದೇಶಕ್ಕೆ ನುಸುಳಿದರು ಎಂಬುದನ್ನು ನಾವಿವತ್ತು ಈ ದೇಶದ ಗೃಹ ಮಂತ್ರಿಗಳಿಗೆ, ದೇಶದ ಪ್ರಧಾನಮಂತ್ರಿಗಳಿಗೆ ನಾವಿವತ್ತು ಪ್ರಶ್ನೆಯನ್ನು ಮಾಡಬೇಕಾಗಿದೆ. ಇಲ್ಲಿ ಪ್ರಶ್ನೆ ಇರುವುದು ಅದಲ್ಲ, ಈ ದೇಶದ ಪ್ರಜೆಗಳಾದ ನಾಗರಿಕರು ಈ ದೇಶದ ಒಂದು ಕಾಶ್ಮೀರದ ಬೇರೆ ಬೇರೆ ಭಾಗಕ್ಕೆ, ಅಂದರೆ ಕಾಶ್ಮೀರ ಒಂದು ಸುಂದರವಾದಂಥ ಪ್ರದೇಶ, ಆ ಪಾಲ್ಗಾಮ್ ಎನ್ನುವಂಥದ್ದು ಆ ದೇಶದ ಒಂದು ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತೇಳಿ ಒಂದು ಪ್ರಸಿದ್ಧಿಯಾದಂಥ ಪ್ರದೇಶ. ಆ ಪ್ರದೇಶಕ್ಕೆ ನಾವು ಕೂಡ ಹೋಗಿದ್ದೇವೆ, ಭಾಳ ಉತ್ತಮವಾದಂಥ ಪ್ರದೇಶ. ಆ ಒಂದು ಪ್ರದೇಶದ ಸವಿಯುವಂಥ ಸಂದರ್ಭದಲ್ಲಿ ಈ ಉಗ್ರಗಾಮಿಗಳು ಬಂದು ಅವರ ಕುಟುಂಬ ಸಮೇತ ಅವರು ಇರುವಾಗ, ಹೆಂಡತಿ ಮಕ್ಕಳ ಮುಂದೆ ಏನನ್ನೂ ನೋಡದೆ ಇಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ ಕೆಲವೊಂದು ಗೋಧಿ ಮಾಧ್ಯಮಗಳು, ಅಲ್ಲಿ ಹಿಂದೂಗಳನ್ನೇ ಕೇಳಿಕೊಂಡು ಪ್ರಶ್ನೆ ಮಾಡಿಕೊಂಡು ಅವರನ್ನು ಹತ್ಯೆ ಮಾಡಿದ್ದಾರೆ ಅಂತೇಳಿ. ಇದು ಶುದ್ಧ ಸುಳ್ಳು. ಅಲ್ಲಿ ಹತ್ಯೆ ಆದಂಥ 26 ವ್ಯಕ್ತಿಗಳಲ್ಲಿ ಅದು ಹಿಂದೂಗಳಿದ್ದಾರೆ, ಮುಸಲ್ಮಾನರು ಇದ್ದಾರೆ. ಅಲ್ಲಿ ಬಚಾವಾದಂಥ ಆ ಮಹಿಳೆಯರನ್ನು ರಕ್ಷಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದಂಥವರು ಅಲ್ಲಿಯ ಮುಸಲ್ಮಾನರು ಎಂಬುದೊಂದು ಈ ದೇಶದ ಮೀಡಿಯಾಗಳು, ಈ ದೇಶದ ಪ್ರಜೆಗಳು ಅರ್ಥ ಮಾಡಿಕೊಳ್ಬೇಕಾಗಿದೆ. ಇವತ್ತು ಏನು ಕಾಶ್ಮೀರದಲ್ಲಿ ಈ ಉಗ್ರಗಾಮಿ ಚಟುವಟಿಕೆ ನಡೆದಿದೆ, ಇದು ಇವತ್ತು ಮಾತ್ರ ನಡೆದಿದ್ದಲ್ಲ, ಬೇರೆ ಬೇರೆ ಸಂದರ್ಭದಲ್ಲಿ ಈ ದೇಶದಲ್ಲಿ ಚುನಾವಣೆಗೆ ಮೊದಲು ಕೆಲವೊಂದು ಸಂದರ್ಭದಲ್ಲಿ ನಡೆದಂಥ ಸಂಗತಿಗಳನ್ನು ನಾವು ನೋಡಿರ್ಬೋದು. ಪುಲ್ವಾಮಾ ಗಲಾಟೆ ಇರ್ಬೋದು, ಪುಲ್ವಾಮಾದಲ್ಲಿಯೂ ಕೂಡ ಪಾರ್ಲಿಮೆಂಟ್ ಚುನಾವಣೆ ನಡೆಯುವುದಕ್ಕಿಂತ ಮೊದಲು 19ರ ಪಾರ್ಲಿಮೆಂಟ್ ಚುನಾವಣೆ ನಡೆಯುವುದಕ್ಕಿಂತ ಮೊದಲು ಪುಲ್ವಾಮಾದಲ್ಲೂ ಕೂಡ ನಡೆದಿದ್ದನ್ನು ನಾವು ನೋಡಿದ್ದೇವೆ. ಪುಲ್ವಾಮಾದಲ್ಲಿ ನಡೆದಂಥ ಒಂದು ಸಂದರ್ಭದಲ್ಲಿ ಅಲ್ಲಿ ಉಗ್ರಗಾಮಿಗಳು ಯಾವ ರೀತಿ ಬಂದು ಈ ಭಾರತದ ಗಡಿಯನ್ನು ನುಸುಳಿಕೊಂಡು ಅಲ್ಲಿ ಸ್ಫೋಟವನ್ನು ಮಾಡಿದರು. ಈ ದೇಶದ ರಕ್ಷಣೆಯನ್ನು ಮಾಡುವಂಥ ಸೈನಿಕರು ಯಾವ ರೀತಿಯಲ್ಲಿ ಹುತಾತ್ಮರಾದರು ಎಂಬುದನ್ನು ನಾವು ನೋಡಿದ್ದೇವೆ. ಆದರೂ ಕೂಡ ಅವರನ್ನು ಈವರೆಗೂ ಕೂಡ ಯಾರು ಕೊಂದಿದ್ದಾರೆ, ಯಾವ ರೀತಿ ಕೊಂದಿದ್ದಾರೆ ಎಂಬುದನ್ನು ಈ ದೇಶದ ಗೃಹ ಸಚಿವಾಲಯ ಇವತ್ತು ಕೂಡ ಈ ದೇಶದ ಜನರ ಮುಂದೆ ಮಾಹಿತಿಯನ್ನು ನೀಡಲಿಲ್ಲ. ಬೇರೆ ಬೇರೆ ಸಂದರ್ಭದಲ್ಲಿ ನಾವು ಇಂತಹ ಘಟನೆಗಳನ್ನು ನಾವು ನೋಡ್ತಾ ಇದ್ದೇವೆ. ಇವತ್ತು ನಾವು ಪ್ರಶ್ನೆ ಮಾಡೋದು ಇಷ್ಟೇ, ದೇಶದ ಪ್ರಧಾನಮಂತ್ರಿಗಳಿರ್ಬೋದು, ದೇಶದ ಗೃಹ ಸಚಿವಾಲಯ ಇರ್ಬೋದು, ದೇಶದ ರಕ್ಷಣಾ ಮಂತ್ರಿ ಇರ್ಬೋದು, ಮೊನ್ನೆ ನಡೆದಂಥ ಉಗ್ರಗಾಮಿ ಚಟುವಟಿಕೆ ಯಾರಿಂದ ಆಗಿದೆ? ಪಾಕಿಸ್ತಾನಿ ಪ್ರೇರಿತ ಉಗ್ರಗಾಮಿಗಳಿಂದ ಆಗಿದ್ದರೆ ಅಥವಾ ಅಲ್ಲಿಯವರಿಂದಲೇ ಆಗಿದ್ದರೆ ಅದನ್ನು ಸಂಪೂರ್ಣವಾಗಿ ಈ ದೇಶದ ಜನರ ಮುಂದೆ ಇಡಬೇಕು. ನಾವು ಕೇಳುವುದಿಷ್ಟೇ, ಈ ಮಾಧ್ಯಮಗಳು ಇದನ್ನು ಹಿಂದೂ ಮುಸ್ಲಿಂ ಮಾಡಿಕೊಂಡು ರಾಜಕೀಯ ಮಾಡುವಂಥ ಒಂದು ಷಡ್ಯಂತ್ರ ಮಾಡುತ್ತಂಥ ಸಂದರ್ಭದಲ್ಲಿ ಅಲ್ಲಿ 26 ಜನರು ಹುತಾತ್ಮರಾಗಿದ್ದಾರೆ. ಅವರು ಯಾವ ರೀತಿ ಹುತಾತ್ಮರಾಗಿದ್ದಾರೆ, ಅದು ಯಾರು ಅದರಲ್ಲಿ ಹಿಂದೂ ಎಷ್ಟು, ಮುಸಲ್ಮಾನರಷ್ಟು, ಕ್ರೈಸ್ತರಷ್ಟು ಎಂಬುದರ ಪಟ್ಟಿಯನ್ನು ಈ ದೇಶದ ಜನರ ಮುಂದೆ ಇಡುವುದು ಅತ್ಯಗತ್ಯ. ಯಾಕಂತ ಹೇಳಿದರೆ ಇಲ್ಲಿ ದೇಶದ ಜನರ ಮುಂದೆ ಸುಳ್ಳುಗಳನ್ನು ನೂರು ಸುಳ್ಳುಗಳನ್ನು ಹೇಳಿಕೊಂಡು ಒಂದು ಸತ್ಯವನ್ನಾಗಿಸುವ ಮೂಲಕ ಹಲವಾರು ಬಾರಿ ಈ ಚುನಾವಣೆ ಸಂದರ್ಭದಲ್ಲಿ ಚುನಾವಣೆಗೆ ಅಸ್ತ್ರವನ್ನಾಗಿ ಬಳಸುತ್ತಿರುವಂಥ ಈ ಸಂದರ್ಭದಲ್ಲಿ ಮುಂದೆ ಬರುವಂತಹ ಬಿಹಾರ ಚುನಾವಣೆ ಇರ್ಬೋದು,
ಅಥವಾ ಉತ್ತರ ಪ್ರದೇಶ ಚುನಾವಣೆ ಇರ್ಬೋದು, ಈ ದೇಶದ ಪ್ರಧಾನಮಂತ್ರಿ 22ನೇ ತಾರೀಕಿನಂದು ಈ ಉಗ್ರಗಾಮಿ ಚಟುವಟಿಕೆ ನಡೆಯುವಂತಹ ಸಂದರ್ಭದಲ್ಲಿ ವಿದೇಶದಲ್ಲಿದ್ದರು, ಸೌದಿ ಅರೇಬಿಯಾದಲ್ಲಿ ಪ್ರವಾಸದಲ್ಲಿದ್ದರು. ಸೌದಿ ಅರೇಬಿಯಾದ ಪ್ರವಾಸವನ್ನು ಮೊಟಕುಗೊಳಿಸಿ ದೆಹಲಿಯಲ್ಲಿ ಅವರು ಸುದ್ದಿಗೋಷ್ಠಿಯನ್ನು ಮಾಡಿಕೊಂಡು ಇವರ ದೇಶದ ಜನತೆಗೆ ಸಂದೇಶವನ್ನು ಮತ್ತು ಅಲ್ಲಿಯೇ ಅವರ ಉಗ್ರಗಾಮಿಗಳಿಗೆ ಯಾವ ರೀತಿ ಪ್ರತಿರೋಧವನ್ನು ಮಾಡ್ತಾರೆ ಎಂಬಂಥ ಮಾತನ್ನು ದೆಹಲಿಯಲ್ಲಿ ಹೇಳಬೇಕಾಗಿತ್ತು. ಅವರು ದೆಹಲಿಯಲ್ಲಿ ಆ ಮಾತನ್ನು ಹೇಳಲಿಲ್ಲ. ಅವರು 24ನೇ ತಾರೀಕಿನಂದು ಬಿಹಾರಕ್ಕೆ ಹೋದರು. ಬಿಹಾರದಲ್ಲಿ ಅಭಿವೃದ್ಧಿ ಕೆಲಸವನ್ನು ಉದ್ಘಾಟನೆ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿ ಸಾವಿರಾರು ಜನರ ಮುಂದೆ ಒಂದು ಮಾತನ್ನು ಹೇಳ್ತಾರೆ, ಈ ಉಗ್ರಗಾಮಿ ಚಟುವಟಿಕೆಗಳಿಗೆ, ಈ ಪಾಕಿಸ್ತಾನಿ ಉಗ್ರಗಾಮಿಗಳಿಗೆ ನಾವು ಪ್ರತಿರೋಧವನ್ನು ಖಂಡಿತವಾಗಿ ಗರಿಷ್ಠ ಮಟ್ಟದಲ್ಲಿ ಮಾಡ್ತೇವೆ ಎಂಬ ಮಾತನ್ನು ಅಲ್ಲಿಯ ಪ್ರಚಾರದಲ್ಲಿ ಹೇಳಿದ್ದಾರೆ. ಇದು ಅವರ ಚುನಾವಣಾ ಗಿಮಿಕ್ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಹೇಳ್ತಾ ಇದ್ದೇವೆ. ಇದನ್ನು ಪ್ರತಿಯೊಂದು ಜನರಿಗೂ ಕೂಡ ತಿಳಿಸುವಂತಹ ಮುಖಾಂತರ ನಾವು ಒಗ್ಗಟ್ಟಾಗಿತ್ತುಕೊಂಡು ಇಂತಹ ಘಟನೆಗಳನ್ನು ಇದನ್ನು ಯಾರು ಕೂಡ ರಾಜಕೀಯ ಮಾಡಬಾರ್ದು. ಇಲ್ಲಿ ಯಾವ ಪಕ್ಷವೂ ಕೂಡ ರಾಜಕೀಯ ಮಾಡದೆ ಇವರು ನಮ್ಮ ದೇಶದ ಪ್ರಜೆಗಳು ಹತರಾಗಿದ್ದಾರೆ, ಅವರಿಗೆ ಗೌರವವನ್ನು ಸಲ್ಲಿಸಬೇಕು. ಅಂತಹ ಕುಕೃತ್ಯಗಳು ಇನ್ನು ಮುಂದಕ್ಕೆ ನಡೆಯದಾಗಿ ನಾವು ಯಾವ ರೀತಿ ಹೋರಾಟ ಮಾಡಬೇಕು, ಯಾವ ರೀತಿ ಕಾನೂನಿನ ಮೂಲಕ ಅವರ ಕೈಗಳನ್ನು ಕಟ್ಟಬೇಕು ಎಂಬುದನ್ನು ಮನದಟ್ಟು ಮಾಡುವಂಥ ಕೆಲಸವನ್ನು ಮಾಡಿಕೊಂಡು ಇವತ್ತು ಸೇರಿದಂಥ ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಕಾಂಗ್ರೆಸ್. ಕಾರ್ಯಕ್ರಮಕ್ಕೆ ನಮ್ಮ ಕಾರ್ಮಿಕ ಅಧ್ಯಕ್ಷ ದೇವಣ್ಣ ಶೆಟ್ಟರು ಬಂದಿದ್ದಾರೆ. ಅದೇ ರೀತಿ ಜಿಲ್ಲಾ ಕಾಂಗ್ರೆಸ್ನ ವಕ್ತಾರರಾದ ದಿನೇಶ್ ಕುಂಪಲ್ರವರು, ಅದೇ ರೀತಿ ನಮ್ಮ ಬೂನೆ ಸಮಿತಿ ಸದಸ್ಯ ರವಿರಾಜ್ ಶೆಟ್ಟಿ ಅವರು, ಚಂಚಲಾಕ್ಷಿ ಅವರು, ಗ್ಯಾರಂಟಿ ಸಮಿತಿ ಸದಸ್ಯರೆಲ್ಲರೂ ಬಂದಿದ್ದಾರೆ. ಅವರೆಲ್ಲರನ್ನು ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಮಾಡಿಕೊಂಡು ಇವತ್ತು ಪಹಲ್ಗಾಮ್ನಲ್ಲಿ ನಡೆದಂಥ ದುರಂತದ ಬಗ್ಗೆ ನಾವು ಅವರಿಗೆ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಶ್ರದ್ಧಾಂಜಲಿ ಅರ್ಪಿಸುವ ಮೂಲಕ ಅವರ ಕುಟುಂಬಕ್ಕೆ ಯಾರು ಇವತ್ತು ತನ್ನ ಜೀವನವನ್ನು ಕಳ್ಕೊಂಡಿದ್ದಾರ ಈ ಉಗ್ರರ ಒಂದು ಕುಕೃತ್ಯದಿಂದ, ಅಂಥವರಿಗೆ ಶ್ರದ್ಧಾಂಜಲಿಯ ಜೊತೆಗೆ ಅವರ ಕುಟುಂಬಕ್ಕೆ ಅವರಿಗೆ ದೇವರು ಆ ಒಂದು ಶಕ್ತಿಯನ್ನು, ಸಹಿಸುವ ಶಕ್ತಿಯನ್ನು ಕೊಡಲಿ ಅಂತ ಹೇಳುತ್ತಾ, ಬಹುಶಃ ಇವತ್ತು ಈಗಾಗಲೇ ಮಾತಾಡಿದಂಥ ನಾಯಕರುಗಳೆಲ್ಲರೂ ಹೇಳಿದರು, ಈ ಒಂದು ವಿಷಯದಲ್ಲಿ ಯಾರೂ ಕೂಡ ರಾಜಕೀಯ ಮಾಡಬಾರದು ಅಂತ ಹೇಳಿ. ಅದೇ ರೀತಿ ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷ ಕೂಡ ನಿನ್ನೆಯ ದಿನ ಸರ್ವಪಕ್ಷ ಸಭೆ ಆದ ನಂತರ ಒಂದು ಪತ್ರಿಕಾ ಹೇಳಿಕೆಯನ್ನು ಕೂಡ ಶ್ರೀಯುತ ನಮ್ಮ ನಾಯಕರಾದ ರಾಹುಲ್ ಗಾಂಧಿಯವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನಂತ ಹೇಳಿದರೆ, ಈ ಒಂದು ಪಾಕಿಸ್ತಾನದ ವಿರುದ್ಧ ಅಥವಾ ಉಗ್ರಗಾಮಿಗಳ ವಿರುದ್ಧ ಯಾವುದೇ ಒಂದು ಕ್ರಮ ಕೈಗೊಳ್ಳುವುದಾದರೆ ನಾವು ನಮ್ಮ ಸರ್ಕಾರಕ್ಕೆ ಪೂರ್ಣವಾಗಿ ಬೆಂಬಲ ಇದೆ ಅಂತ. ಆದ್ದರಿಂದ ಬಹುಶಃ ಕೆಲವೊಂದು ಸಾಮಾಜಿಕ ಜಾಲತಾಣದಲ್ಲಿ ಗೀಚುವ ಕೆಲವೊಂದು ಭಕ್ತರಿಗೆ ಅರ್ಥ ಆಗಬೇಕು. ನಿನ್ನೆಯ ಸರ್ವಪಕ್ಷ ಸಭೆಯಲ್ಲಿ ಅವರ ಅಧಿನಾಯಕನಾದಂಥ ಅಮಿತ್ ಶಾ ಅವರು ಒಂದು ತಪ್ಪು ಒಪ್ಪಿಗೆಯನ್ನು ಕೂಡ ಅವರು ಕೊಟ್ಟಿದ್ದಾರೆ. ಬಹುಶಃ 12 ವರ್ಷದ ಆಡಳಿತದ ಅವಧಿಯಲ್ಲಿ ಭಾಳಷ್ಟು ವಿಷಯದಲ್ಲಿ ತಪ್ಪುಗಳನ್ನು ಮಾಡಿದಂಥ ಕೇಂದ್ರ ಸರ್ಕಾರ ಬಹುಶಃ ಪ್ರಪ್ರಥಮ ಬಾರಿಗೆ ತನ್ನ ತಪ್ಪನ್ನು ಒಪ್ಪಿಕೊಂಡಿದ್ದಾರೆ. ನಮ್ಮ ಈ ಒಂದು ವಿಷಯದಲ್ಲಿ ನಮ್ಮ ತಪ್ಪುಗಳಾಗಿದೆ, ಭದ್ರತಾ ವೈಫಲ್ಯಗಳಾಗಿದೆ ಅಂತ ತಪ್ಪನ್ನು ಒಪ್ಪಿಕೊಂಡಿದ್ದಾರೆ. ಬಹುಶಃ ಅವರಿಗೆ ನಮ್ಮ ಪಕ್ಷದ ವತಿಯಿಂದ ನಾನು ಅಭಿನಂದನೆಯನ್ನು ಕೊಡ್ತೇನೆ. ಯಾಕಂತ ಹೇಳಿದರೆ, ಒಂದು ಕೆಲಸ ಮಾಡುವಾಗ ಬಹುಶಃ ಕೆಲವೊಂದು ತಪ್ಪುಗಳಾಗ್ಬೋದು, ಎಲ್ಲವೂ ಕೂಡ ಸರಿ ಆಗ್ತದಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅವರು ತನ್ನ ತಪ್ಪನ್ನು ಒಪ್ಪಿಕೊಂಡಿದ್ದಾರೆ, ಬಹುಶಃ ಅಭಿನಂದನೀಯ. ಆದರೆ ನಾನು ನೇರವಾಗಿ ನಮ್ಮ ಪ್ರಧಾನಮಂತ್ರಿಯವರಲ್ಲಿ ಈ ಬಗ್ಗೆ ಇವತ್ತು ನಾನು ಕೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ತಾವು ವಿರೋಧ ಪಕ್ಷದಲ್ಲಿ ಇರುವಾಗ ನಮ್ಮ ಸರ್ಕಾರಕ್ಕೆ, UPA ಸರ್ಕಾರಕ್ಕೆ ನೀವು ಹಲವೊಂದು ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀರಿ. ಆ ಎಲ್ಲ ಪ್ರಶ್ನೆಯನ್ನು ಕೂಡ ಇವತ್ತು ನಾವು ಕಾಂಗ್ರೆಸ್ ಪಕ್ಷ ನಿಮ್ಮ ಹತ್ರ ಕೇಳ್ತಾ ಇದ್ದೇವೆ. ಇವತ್ತು ಈಗ ಮಾತಾಡಿದ ಹಾಗೆ ಇವತ್ತು ನಾವು ಕಾಶ್ಮೀರ ಗಡಿಯಲ್ಲಿ ಏನು ಭಾಳಷ್ಟು ಬಂದೋಬಸ್ತಲ್ಲಿದ್ದೇವೆ. ಎಷ್ಟು ಸಾವಿರಾರು ಸಂಖ್ಯೆಯ ಸೈನಿಕರನ್ನು ನಾವು ಬಾರ್ಡರ್ನಲ್ಲಿ ಹಾಕಿದ್ದೇವೆ. 500 ಹೆಚ್ಚುವರಿ ಆಫೀಸರ್ಗಳನ್ನು ಹಾಕಿದ್ದೇವೆ. ಭದ್ರತಾ ಬಹಳಷ್ಟಿದೆ. ಲೇಸರ್ ಬೇಲಿ ಹಾಕಿದ್ದೇವೆ. ಎಲ್ಲವನ್ನು ಕೂಡ ಬುರುಡೆ ಬಿಚ್ಚುತ್ತಿದ್ದರು. ಆದರೆ ನಾನು ಕೇಳ್ತಾ ಇದ್ದೇನೆ, ಮಾನ್ಯ ಪ್ರಧಾನಮಂತ್ರಿಯವರೇ, ನಿಮ್ಮ ಲೇಸರ್ ಬೇಲಿ ಎಲ್ಲಿ ಹೋಯಿತು? ಇವತ್ತು ಉಗ್ರಗಾಮಿ ಚಟುವಟಿಕೆ ನಿಲ್ಲಿಸಲೇಬೇಕಾಗಿ
ನೋಟುಬಂದಿಯನ್ನು ಮಾಡಿದರು. ಅದು ಉಗ್ರರಿಗೆ ಸಹಾಯ ಆಗ್ತದೆ, ಇಂಥ ನೋಟುಗಳೆಲ್ಲ ಇದ್ದರೆ ಅದನ್ನು ಬಂದ್ ಮಾಡಬೇಕಂತ. ಈಗ ಯಾವ ಹಣ ಕೊಟ್ಟಿದ್ದೀರಿ ಉಗ್ರಗಾಮಿಗಳಿಗೆ? ಉಗ್ರರಿಗೆ ಯಾರು ಹಣ ಕೊಡ್ತಾ ಇದ್ದಾರೆ? ಅಂಥ ಒಂದು ಶಸ್ತ್ರಾಸ್ತ್ರಗಳು ವಿದೇಶದಿಂದ ಬರುವಾಗ ನಿಮ್ಮ ಸೈನ್ಯ ಏನು ಮಾಡ್ತಾ ಇತ್ತು ನಾವು ಕೇಳಬೇಕಲ್ವೇ? ಸೈನ್ಯಕ್ಕೆ ನೀವೇ ವಾರಸುದಾರಲ್ವೇ? ಇವತ್ತು ಕರಾವಳಿ ಪ್ರದೇಶದಿಂದ ಉಗ್ರರು ನುಸುಳ್ತಾರಂತೆ ನೀವು ಹೇಳ್ತೀರಿ. ಕರಾವಳಿ ಭದ್ರತೆ ಯಾರ ಕೈಯಲ್ಲಿದೆ? ಅಥವಾ ಬೇರೆ ಬೇರೆ ಭದ್ರತೆ ವಿಷಯದಲ್ಲಿ ನಿಮ್ಮ ಕೈಯಲ್ಲಿಲ್ಲವೇ? ಅಥವಾ ಪೊಲೀಸ್ ಇಲಾಖೆ ಕೂಡ ಕಾಶ್ಮೀರದಲ್ಲಿ ನಿಮ್ಮ ಇಲಾಖೆ ಕಾರ್ಯಾಚರಿಸುತ್ತಿದೆ. ಅದನ್ನು ಕೂಡ ಇವತ್ತು ಯಾರು ಕೂಡ ಬೊಟ್ಟು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಎಲ್ಲ ರೀತಿಯಲ್ಲಿ ನೀವು ವೈಫಲ್ಯವನ್ನು ಹೊಂದಿಕೊಂಡು ಇವತ್ತು 26 ಜನರು ಇವತ್ತು ದುರ್ಮರಣ ಹೊಂದಿದ್ರು ಕೂಡ ಒಂದೇ ಒಂದು ಮರಣದ ಮುಖ ನೋಡದೆ ನೀವು ಬಿಹಾರ ಚುನಾವಣೆಗೋಸ್ಕರ ಹೋಗಿದಂಥ ನೀವು ಪ್ರಧಾನಿಗೆ ನಾವು ಈ ಭಾರತ ದೇಶದ ಜನರು ಬುದ್ಧಿ ಕಲಿಸಬೇಕಾಗ್ತದೆ. ಖಂಡಿತವಾಗಿಯೂ ಇಂದಿರಾ ಗಾಂಧಿ, ನೆಹರು ಅವರು ಇರುವಾಗ ಇಂಥ ಒಂದು ಸಂದರ್ಭದಲ್ಲಿ 62ರ ಒಂದು ಯುದ್ಧ ಇರ್ಬೋದು ಅಥವಾ 71ರ ಯುದ್ಧ ಇರ್ಬೋದು, ನೇರವಾಗಿ ನೆಹರು ಮತ್ತು ಇಂದಿರಾ ಗಾಂಧಿಯ ಕಾಲಘಟ್ಟದಲ್ಲಿ ಅವರು ಸೈನಿಕರ ಜೊತೆ ಹೋಗಿ ಮಾತಾಡ್ತಿದ್ರು. ಸೈನಿಕರ ಜೊತೆ ಒಂದು ತಂದೆ ತಾಯಿಯ ಸ್ಥಾನದಲ್ಲಿ ಇದ್ದುಕೊಂಡು ಅವರಿಗೆ ಧೈರ್ಯ ತುಂಬುತ್ತಿದ್ರು. ಇವತ್ತು ನೀವೇನು ಮಾಡ್ತಿದ್ದೀರಿ? ಇವತ್ತು ಸಾವಿನ ಜೊತೆ ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾಗಿದ್ದೀರಿ. ಅವತ್ತು ಪುಲ್ವಾಮಾ ದಾಳಿ ಆಯಿತು. ಪುಲ್ವಾಮಾ ದಾಳಿ ಆಗುವಾಗ ನೀವು ಫೋಟೋಶೂಟ್ಗಳನ್ನು ಮಾಡ್ತಾ ಇದ್ದೀರಿ. ಪುಲ್ವಾಮಾ ದಾಳಿ ಆದ ನಂತರ ನೀವು ಏನು ಮಾಡಿದಿರಿ? ಲೋಕಸಭಾ ಚುನಾವಣೆಯಲ್ಲಿ ಆ ದಾಳಿಯ ಒಂದು ಲಾಭವನ್ನು ಪಡೆದಿದ್ದೀರಿ. 44 ಜನರ ಪ್ರಾಣಕ್ಕೆ ಬೆಲೆ ಇಲ್ಲದಂತೆ 44 ಸೈನಿಕರ ಪ್ರಾಣ ಚಿತ್ರ ಆದಾಗ ನೀವು ಏನು ಮಾಡಿದಿರಿ? ಯಾವತ್ತಾದರೂ ಒಂದು ದಿನ ಆದರೂ ಕೂಡ ವಿದೇಶದಿಂದ ಬಂದ ಬಗ್ಗೆ ನೀವು ಏನಾದರೂ ಒಂದು ವಿವರಣೆ ನಮ್ಮ ದೇಶದ ಪ್ರಜೆಗಳಿಗೆ ಕೊಟ್ಟಿದ್ದೀರಾ? ನೀವು 350 kg RDX ಎಲ್ಲಿಂದ ಬಂತು ಎಂಬ ಒಂದು ವಿವರಣೆಯನ್ನು ದೇಶಕ್ಕೆ ಕೊಟ್ಟಿದ್ದೀರಾ? ವಿದೇಶದಲ್ಲಿ ಪುಲ್ವಾಮಾ ದಾಳಿ ಆದ ನಂತರ ಇದೇ ರೀತಿ ನಿನ್ನೆ ಹೇಳಿಕೆ ಕೊಟ್ಟ ರೀತಿಯಲ್ಲಿ ರೋಷವಾಗಿ ನೀವು ಹೇಳಿಕೆಯನ್ನು ಕೊಟ್ಟಿದ್ದೀರಿ. ವಿದೇಶದಲ್ಲಿ ಅಡಗಿ ಕುಳಿತಂತಹ ಪುಲ್ವಾಮಾ ದಾಳಿಕೋರರನ್ನು ನಾವು ಕೆಲವೇ ದಿನಗಳಲ್ಲಿ ನಾವು ನಮ್ಮ ದೇಶಕ್ಕೆ ತರ್ತೇವೆ ಅಂತ ಈ ಪುಲ್ವಾಮಾ ದಾಳಿಯಾಗಿ ಎಷ್ಟು ವರ್ಷಗಳಾಯಿತು? ಒಂದು ಜನರನ್ನಾದರೂ ನೀವು ತಂದಿದ್ದೀರಾ? ಅದರ ಬಗ್ಗೆ ಏನಾದರೂ ವಿವರವನ್ನು ದೇಶಕ್ಕೆ ನೀವು ಕೊಟ್ಟಿದ್ದೀರಾ ಅಂತ ನಾನು ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ಇಷ್ಟಪಡ್ತೇನೆ ಪ್ರಧಾನಿ ಮಂತ್ರಿ ಅವರಿಗೆ. ಅದಲ್ಲದೆ ಪುಲ್ವಾಮಾ ದಾಳಿಯ ಬಗ್ಗೆ ಅಲ್ಲಿಯ ರಾಜ್ಯಪಾಲರು ಖಂಡಿತವಾಗಿ ವೈಫಲ್ಯದ ಬಗ್ಗೆ, ಪುಲ್ವಾಮಾ ದಾಳಿಯ ಬಗ್ಗೆ ಎಲ್ಲ ವಿವರವನ್ನು ಪಡೆದಿದ್ದಂಥ ರಾಜ್ಯಪಾಲರು ನಿಮ್ಮಿಂದಲೇ ಈ ಒಂದು ದಾಳಿಯಾಗಿದೆ ಎಂಬ ವಿವರಣೆಯನ್ನು ಕೊಟ್ಟಾಗ ಆ ರಾಜ್ಯಪಾಲರನ್ನೇ ಗುರಿಯಾಗಿಸಿದವರು ನೀವು. ಈ ಸೈನ್ಯದ ಬಗ್ಗೆ ಪೂರ್ತಿ ವಿವರವನ್ನು ಪಡೆದಂಥ ಬಿಪಿನ್ ರಾವತ್ ರವರನ್ನು ಕೂಡ ನೀವು ಹೆಲಿಕಾಪ್ಟರ್ ದುರಂತದಲ್ಲಿ ಮಡಿದಾಗ ಈ ಹೆಲಿಕಾಪ್ಟರ್ ದುರಂತ ಯಾವ ರೀತಿಯಾಗಿದೆ, ಹೇಗಾಗಿದೆ, ಇದರ ಬಗ್ಗೆ ಕೂಡ ನೀವು ವಿವರಣೆಯನ್ನು ಕೊಡಲಿಲ್ಲ. ಎಲ್ಲ ವಿಷಯವನ್ನು ಗೊತ್ತಿದ್ದಂಥ ಒಂದು ಸೈನ್ಯದ ಮುಖ್ಯಸ್ಥ ಬಿಪಿನ್ ರಾವತ್ ರವರು ಕೂಡ ಜೀವವನ್ನು ಕಳ್ಕೊಳ್ತಾರೆ. ಇದೇ ರೀತಿ ಎಲ್ಲವೂ ಕೂಡ ಮೊನ್ನೆ ನೀವಿಗೆ ಹೇಳ್ಬೋದು, ನಾವು ಮೊನ್ನೆ ರಾಣರವರನ್ನು ಕರ್ಕೊಂಡು ಬಂದಿದ್ದೇವೆ. ಈ ಹಿಂದೆ ಉಗ್ರ ಕೃತ್ಯವನ್ನು ಮಾಡಿದಂಥ ರಾಣವನ್ನು ಕರ್ಕೊಂಡು ಬಂದಿದ್ದೇವೆ. 2008ರಲ್ಲಿ ಈ ಒಂದು ಕೃತ್ಯ ಮಾಡಿದಂಥ ರಾಣರವರ ಒಂದು ಭಾಗಿಯಾಗಿದ್ದ ಈ ಕೃತ್ಯದಲ್ಲಿ ಆಗಿನ UPA ಸರ್ಕಾರದಿಂದಲೇ ನಾವು ಆ ಒಂದು ಪ್ರಯತ್ನವನ್ನು ಮಾಡಿದ್ದೇವೆ. ಅದು ಈಗ ಫಲ ನೀಡಿದೆ ಹೊರತು ನಿಮ್ಮ ಕಾರ್ಯದಿಂದ ಖಂಡಿತ ಅಲ್ಲ. ನಿಮ್ಮ ಕಾರ್ಯದಿಂದ ಆಗುವುದಾದರೆ ಪುಲ್ವಾಮಾ ದಾಳಿ ಅಥವಾ ಉರಿ ಸೈನಿಕರ ದಾಳಿ ಅಥವಾ ಬೇರೆ ಬೇರೆ ಕಡೆಯಲ್ಲಿ ಆದಂಥ ದಾಳಿಯ ಹಿನ್ನೆಲೆಯ ಇದ್ದವರನ್ನು ಕರ್ಕೊಂಡು ಬಂದು ಮುಂದೆ ನಿಲ್ಲಿಸಬೇಕಿತ್ತು. ಖಂಡಿತವಾಗಿ ನಿಮ್ಮಿಂದ ಆಗಲಿಲ್ಲ. ಆದ್ದರಿಂದ ನಾವು ಏನೋ ಆಗಲಿ, ಇವತ್ತು ನೀವು ಸಿಂಧು ನದಿಯನ್ನು ಅವರಿಗೆ ನದಿಯನ್ನು ನಿಲ್ಲಿಸುವ ಒಂದು ಪ್ರಯತ್ನ ಮಾಡ್ತಿದ್ದೀರಿ. ಖಂಡಿತವಾಗಿ ನಿಮಗೆ ನಾವು ಅಭಿನಂದನೆಯನ್ನು ಹೇಳ್ತಿದ್ದೇವೆ. ಉಗ್ರರನ್ನು ಸದೆಬಡಿಯಲು ಪಾಕಿಸ್ತಾನದ ವಿರುದ್ಧ ನೀವು ಹೋಗುವುದಾದರೆ, ಯುದ್ಧ ಮಾಡುವುದಾದರೆ ಅಥವಾ ಏನೇಕ ಕ್ರಮ ಕೈಗೊಳ್ಳುವುದಾದರೆ ನಾವು ಸಂಪೂರ್ಣವಾಗಿ ಬೆಂಬಲ ಖಂಡಿತವಿದೆ. ನೀವು ಎಷ್ಟು ತೊಂದರೆ ಕೊಟ್ಟರೂ ಕೂಡ ನಮ್ಮ ದೇಶದ ಹಿತಕ್ಕಾಗಿ, ನಮ್ಮ ದೇಶದ ರಕ್ಷಣೆಗಾಗಿ ನೀವು ಯಾವುದೇ ಒಂದು ಕಾರ್ಯಕ್ರಮ ತೆಗೆಯುವುದಾದರೂ ಕೂಡ ನಮ್ಮ ಬೆಂಬಲ ಇದೆ. ಹಾಗಂತ ಹೇಳಿ ನೀವು ಯಾವುದೇ ಒಂದು ವಿಷಯವನ್ನು ಮುಚ್ಚಿಡದೆ ಪುಲ್ವಾಮಾ ದಾಳಿಯ ಒಂದು ಸೇಡನ್ನು ನೀವು ಬಾಲ್ಕೊಟ್ಟು ಒಂದು ಕ್ರಮಕ್ಕೆ ತಗೊಂಡಿದ್ದೀರಿ. ಆದರೆ ನಿಮ್ಮದೇ ಸೈನಿಕರು ಮೂರು ಸೈನಿಕರು ಬಂದು ಹೇಳಿದ್ದಾರೆ, ಬಾಲ್ಕೋಟ್ ಒಂದು ದಾಳಿಯಲ್ಲಿ ಯಾವುದೇ ಒಂದು ಉಗ್ರಗಾಮಿ ಹತನಾಗಲಿಲ್ಲ ಅಂತ ನಿಮ್ಮದೇ ಸೈನಿಕರು 3 ಜನ ಹೇಳಿದ್ದಾರೆ. ಆದರೂ ಕೂಡ ಪಾಕಿಸ್ತಾನದವರು ಕೂಡ ಹೇಳಿದ್ದಾರೆ, ಬಾಲ್ಕೋಟ್ನಲ್ಲಿ ಯಾವುದೇ ಒಂದು ಮರಣ ಆಗಲಿಲ್ಲ ಅಥವಾ ಉಗ್ರನು ಸಾಯಲಿಲ್ಲ, ಇದೊಂದು ಬರೀ ಸುಳ್ಳಿನ ಒಂದು ದಾಳಿ ಅಂತ ಹೇಳಿಕೊಂಡಿದ್ದಾರೆ. ಆದರೂ ಕೂಡ ಇನ್ನು ಮುಂದಿನ ದಿನಗಳಲ್ಲಿ ಕೂಡ ನೀವು ವೀರಾವೇಶದಿಂದ ಮಾತಾಡುವಾಗ ನೋಡುವಾಗ ನಮಗೆ ಬಹಳಷ್ಟು ಖುಷಿ
ಖುಷಿ ಆಗ್ತದೆ. ಅದೇ ರೀತಿ ಬಾಲ್ಕೋಟಿನ ಹಾಗೆ ಡಿಸೈನ್ ಆಗಿ ಕತೆ ಕಟ್ಟುವ ಒಂದು ದಿನಗಳು ಬರಬಾರ್ದು. ಮುಂದಿನ ದಿನಗಳಲ್ಲಿ ಡಿಜಿಟಲ್ ಆಗಿ ಅದನ್ನು ತೋರಿಸುವಂಥ ಒಂದು ದಿನ ಬರಬಾರ್ದು. ನಿಜವಾದ ಒಂದು ದಾಳಿ ಆಗಬೇಕು. ಇಂದಿರಾ ಗಾಂಧಿ ಅವರು ಮಾಡಿದಂಥ 89,000 ಪಾಕ್ ಸೈನಿಕರನ್ನು ಯಾವ ರೀತಿ ಮಂಡಿ ಉರಿಸಿದಾರೋ, 9,000 ಪಾಕ್ ಸೈನಿಕರನ್ನು ಹೇಗೆ ಸದೆಬಡಿದಿದ್ದಾರೋ ಅದೇ ರೀತಿ ಮುನ್ನುಗ್ಗಿ ಪಾಕಿಸ್ತಾನದ ಮೇಲೆ ಯುದ್ಧ ಸಾರಬೇಕು. ಅದೇ ರೀತಿ ಎಲ್ಲರಿಗೂ ನಾನು ಕೇಳುವುದಿಷ್ಟೇ, ಇವತ್ತು ಮೊನ್ನೆ ನಡೆದಂಥ ದಾಳಿಯಲ್ಲಿ ಈ ಒಂದು ಧರ್ಮವನ್ನು ಬಿಂಬಿಸಿಕೊಂಡು ಮಾಡಿದ್ದಾರೆ. ಬಹುಶಃ ನಮ್ಮ ದೇಶದ ವೀಕ್ನೆಸ್ ಎಲ್ಲ ಪ್ರಪಂಚದ ಎಲ್ಲ ದೇಶದವರಿಗೆ ಗೊತ್ತಿದೆ. ನಾಚಿಕೇಡಿನ ಸಂಗತಿ. ಇವತ್ತು ಒಬ್ಬ ಮನುಷ್ಯ, ಒಬ್ಬ ನಾಗರಿಕ ಬದುಕಬೇಕಾದ್ರೆ ನೀನು ಮುಸ್ಲಿಮ, ನೀನು ಹಿಂದೂ ಅಂತ ಹೇಳಿಕೊಂಡು ಬದುಕ್ತಾರೆ. ಅದನ್ನು ಹೇಗೆ ಕೃತ್ಯ? ಯಾರು ಮುಸ್ಲಿಮ ಅಥವಾ ಮುಸ್ಲಿಮನಾಗಲಿ ಹಿಂದೂ ಆಗಲಿ ಯಾರು ಧರ್ಮ ನೋಡಿ ಇಲ್ಲಿ ವ್ಯವಹಾರ ಅಥವಾ ರಾಜಕೀಯ ಅಥವಾ ಇನ್ನಿತರ ದೇಶದ ಬಗ್ಗೆ ವಿಚಾರವನ್ನು ಮಾಡ್ತಾರ, ಅವನು ಪ್ರತಿಯೊಂದು ಉಗ್ರನಿಗೆ ಸಮಾನ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಇಚ್ಛೆಪಡುತ್ತಾ ಈ ಒಂದು ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟು ತಮಗೆಲ್ಲರಿಗೆ ಒಂದಿಷ್ಟು ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸಂಘಟನೆಯ ಅಧ್ಯಕ್ಷರಾದಂಥ ನಜರ್ ಶಾ ಪಟೋರಿ ಅವರು ಬಂದಿದ್ದಾರೆ. ಅವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತೀನಿ. ಅದೇ ರೀತಿ ಗ್ರಾಮ ಪಂಚಾಯತ್ ಎಲ್ಲ ಸದಸ್ಯರು ಕೂಡ ಪಂಚಾಯತ್ ಸದಸ್ಯರು ಬಂದು ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತಾ, ಅದೇ ರೀತಿ ಗ್ರಾಮ ಪಂಚಾಯತ್ ಎಲ್ಲ ನಾಗರಿಕರನ್ನು ಕೂಡ ಸ್ವಾಗತಿಸ್ತೀನಿ. ಗ್ರಾಮ ಪಂಚಾಯತಿನ ಸತ್ತಾರ್ ಅವರನ್ನು ಬಹಳ ನಮಗೆ ಕೆಲಸವನ್ನು ಮಾಡಿಕೊಟ್ಟಿದ್ದಾರೆ, ಅವರನ್ನು ಕೂಡ ನಾನು ಅಭಿನಂದಿಸ್ತೀನಿ. ಅದೇ ರೀತಿ ಶೌಕತ್ರವರು ಕೂಡ ಇದಕ್ಕೆ ಕೆಲಸ ಮಾಡಿ ಅವರನ್ನು ಕೂಡ ನಾನು ಅಭಿನಂದಿಸಿ, ಕಡೆಯದಾಗಿ ನಮ್ಮ ವಿರೋಧ ಪಕ್ಷ ನಾಯಕರಾದಂಥ ಸ್ಪೆಷಲ್ ಶೆಟ್ಟಿ ಅವರನ್ನು ಕೂಡ ನಾನು ಸ್ವಾಗತಿಸಿ, ಕಡೆಯದಾಗಿ ನಮ್ಮ ಸದಸ್ಯರಾದ ರೆಹಮಾನ್ ಕೂಡ. ಕಾಶ್ಮೀರದಲ್ಲಿ ನಡೆದಂಥ ಉಗ್ರಗಾಮಿ ಚಟುವಟಿಕೆಯನ್ನು ಖಂಡಿಸಿಕೊಂಡು ಹಾಗೂ ಬಿಜೆಪಿಯ ಜನವಿರೋಧಿ ನೀತಿಯ ವಿರುದ್ಧ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ರಮೇಶ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಹಮ್ಮಿಕೊಂಡಂಥ ಈ ಪ್ರತಿಭಟನಾ ಸಭೆಯಲ್ಲಿ ಭಾಗವಹಿಸಿದ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಮತ್ತು ಆತ್ಮೀಯ ನಾಗರಿಕ ಬಂಧುಗಳೇ, ಈ ದೇಶದಲ್ಲಿ ಮೊನ್ನೆ ನಡೆದಂಥ ಒಂದು ಪೈಶಾಚಿಕ ಕೃತ್ಯದ ವಿರುದ್ಧ ನಾವು ಇಲ್ಲಿ ಸೇರಿದ್ದೇವೆ. ಬಹುಶಃ ಉಗ್ರಗಾಮಿಗಳಂತ ಹೇಳಿದರೆ ಅವರೊಂದು ರಾಕ್ಷಸಿ ಮನೋಭಾವದವರು. ಅವರು ಮನುಷ್ಯರೇ ಅಲ್ಲ. ಅವರ ಬಗ್ಗೆ ಅವರಿಗೆ ಯಾವುದೇ ಜಾತಿ ಧರ್ಮ ಇಲ್ಲ. ಅವರು ಮಾನವರನ್ನು ಕೊಲ್ಲುವಂಥ ಒಂದು ಹೇಯ ಕೃತ್ಯವನ್ನು ಮಾಡಿದ್ದಾರೆ. ಇದನ್ನು ನಾವು ಉಗ್ರ ಶಬ್ದಗಳಲ್ಲಿ ಖಂಡಿಸ್ತೇವೆ. ಬಹುಶಃ ನಾವಿಲ್ಲಿ ಅರ್ಥ ಮಾಡಿಕೊಳ್ಬೇಕಾದದ್ದು ಒಂದೇ ವಿಚಾರ, ಈ ಒಂದು ಸಂದರ್ಭದಲ್ಲಿ ನಾವು ಯಾವುದೇ ರಾಜಕೀಯ ಮಾಡಬಾರದು. ಇದಕ್ಕೆ ಧರ್ಮ ಬೆರೆಸಿಕೊಂಡು ಮಾತಾಡುವಂಥ ಮಾಜಿ ಸಂಸದರನ್ನು ನಾವು ನೋಡಿದ್ದೇವೆ. ಬಿ ಜೆ ಪಿಯಿಂದ ಉಚ್ಚಾಟಿತ ಯತ್ನಾಳರಂತಹ ಮನೋಭಾವದ ವ್ಯಕ್ತಿಗಳ ಮಾತುಗಳನ್ನು ಕೂಡ ನಾವು ಕೇಳಿದ್ದೇವೆ. ಬಹುಶಃ ಒಂದು ಗಾದೆಯ ಮಾತಿದೆ, ನಾಯಿ ಬೊಗಳಿದರೆ ದೇವಲೋಕ ಹಾಳಾದೀತೆ ಎಂಬ. ಆ ರೀತಿಯಲ್ಲಿ ಅವರು ಮಾತಾಡಿದರೆ ನಾವು ಅದಕ್ಕೆ ಸೊಪ್ಪು ಹಾಕುವಂಥ ಅಗತ್ಯ ಕೂಡ ಇಲ್ಲ. ಈ ದೇಶದ ಎಲ್ಲ ನಾಗರಿಕರು ನಾವು ಒಂದಾಗಿ ಈ ಒಂದು ಉಗ್ರಗಾಮಿ ಚಟುವಟಿಕೆಯ ವಿರುದ್ಧ ನಾವು ಕೆಲಸ ಮಾಡಬೇಕಾಗಿದೆ. ಇವತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ಖರ್ಗೆ ಅವರು ಈಗಾಗಲೇ ಹೇಳಿದ್ದಾರೆ, ನಮ್ಮ ರಾಹುಲ್ ಗಾಂಧಿ ಅವರು ಈಗಾಗಲೇ ಹೇಳಿದ್ದಾರೆ, ಈ ದೇಶದ ಪ್ರಧಾನಮಂತ್ರಿಗಳು, ರಕ್ಷಣಾ ಮಂತ್ರಿಗಳು ದೇಶದ ಭದ್ರತೆಯ ದೃಷ್ಟಿಯಿಂದ ಯಾವ ಕ್ರಮವನ್ನು ಕೈಗೊಳ್ತೀರಿ, ನಾವು ಸಂಪೂರ್ಣ ಬೆಂಬಲವನ್ನು ಕೊಡ್ತೇವೆ ಎಂಬುದಾಗಿ ವಾಗ್ದಾನವನ್ನು ಮಾಡಿದ್ದಾರೆ. ಬಹುಶಃ ಈಗಾಗಲೇ ಪ್ರಸ್ತಾಪ ಮಾಡಿದ್ದಾರೆ. ನಮ್ಮ ಪ್ರಧಾನಮಂತ್ರಿಗಳು ದೆಹಲಿಯಲ್ಲಿ ಸಭೆಗಳನ್ನು ನಡೆಸುವ ಬದಲು ಚುನಾವಣಾ ಗಿಮಿಕಿಗೋಸ್ಕರ ಬಿಹಾರಕ್ಕೆ ಹೋಗಿ ಅಲ್ಲಿ ನಾವು ಉಗ್ರಗಾಮಿಗಳನ್ನು ಸೆದೆಬಡಿತೇವೆ ಎಂಬ ರಾಜಾರೋಷವಾಗಿ ಮಾತಾಡ್ತಾರೆ. ಆದರೆ ಶ್ರೀಮತಿ ಇಂದಿರಾ ಗಾಂಧಿಯವರು ಖಲಿಸ್ತಾನವಾದಿಗಳನ್ನು ಮಟ್ಟ ಹಾಕಿದಾಗ ಅವರು ಉಗ್ರಗಾಮಿಗಳ ಬಲಿಯಾಗಬೇಕಾಯಿತು. ಅದೇ ರೀತಿಯಲ್ಲಿ ರಾಜೀವ್ ಗಾಂಧಿಯವರು LTT ಉಗ್ರಗಾಮಿಗಳನ್ನು ಬಲಿ ಮಾಡಿದಾಗ ಅವರು ಕೂಡ ಈ ದೇಶಕ್ಕಾಗಿ ಬಲಿಯಾದರು. ಆದರೆ ನೀವು ಬರೀ ಟಿವಿಯ ಮುಂದೆ ಭಾಷಣ ಮಾಡುವುದಲ್ಲ, ನಿಮ್ಮ ಪೌರತ್ವವನ್ನು ಈ ಉಗ್ರಗಾಮಿಗಳನ್ನು ಸೆದೆಬಡಿಯುವ ಮೂಲಕ ಪಾಕಿಸ್ತಾನಕ್ಕೆ ತಕ್ಕ ಪಾಠವನ್ನು ಕಲಿಸಬೇಕು. ಅದೇ ರೀತಿಯಲ್ಲಿ ನಾಗರಿಕರ ವಿರುದ್ಧವಾದ ವಕ್ಫ್ ಇನ್ನಿತರ ಅಲ್ಪಸಂಖ್ಯಾತರನ್ನು ಗುರಿ ಮಾಡಿಕೊಂಡು ಬರುವ ಕಾನೂನಿನ ಬದಲು ಈ ದೇಶದ ಅಭಿವೃದ್ಧಿಗೆ ಏನು ಕಾನೂನು ಮಾಡ್ತೀರಿ ಅದನ್ನು ಮಾಡಬೇಕು. ದೇಶವನ್ನು ಒಗ್ಗಟ್ಟಾಗಿ ಕೊಂಡೋಗುವ ಕೆಲಸ ನಿಮ್ಮ ಕೈಯಲ್ಲಿದೆ. ದೇಶವನ್ನು ಛಿದ್ರ ಮಾಡುವಂಥ ಕೆಲಸಕ್ಕೆ ಯಾವಾಗಲೂ ಕೂಡ ನೀವು ಕೈ ಹಾಕಿಕೊಳ್ಬೇಡಿ. ಎಲ್ಲ ನಾಗರಿಕ ಬಂಧುಗಳನ್ನು ಒಗ್ಗಟ್ಟಾಗಿ ತೆಗೆದುಕೊಳ್ಳುವ ಮೂಲಕ ಈ ದೇಶದ ಭದ್ರತೆಗೆ ಎಲ್ಲರನ್ನು ಕೂಡಿಸಿ ಕೆಲಸ ಮಾಡಿಕೊಂಡು ಹೇಳಿಕೊಂಡು ನಿಮಗೆ ನಾವು ನಮ್ಮ ಸಂಪೂರ್ಣ ಬೆಂಬಲವನ್ನು ಕೊಡ್ತೇವೆ ಎಂದು ಹೇಳಿಕೊಂಡು ಈ ಒಂದು ಸಭೆಯಲ್ಲಿ ಈ ಒಂದು ಹುತಾತ್ಮರಾದಂಥ ಉಗ್ರಗಾಮಿಗಳ ಈ ಒಂದು ರಾಕ್ಷಸಿ ಕೃತ್ಯದಲ್ಲಿ ಹುತಾತ್ಮರಾದಂಥ ಎಲ್ಲ ನಾಗರಿಕ ಬಂಧುಗಳ ಕುಟುಂಬಕ್ಕೆ ಸಾಂತ್ವನವನ್ನು ಹೇಳಿಕೊಂಡು ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಕಾಂಗ್ರೆಸ್. ವಿದ್ಯಾರ್ಥಿ ನಾಯಕರದಷ್ಟೇ ಸಂಪೂರ್ಣ ಕೆರೆ ಮೇಲೆ ಕೂಡ ಬಂದಿದ್ದಾರೆ, ಅವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಯುವ ನಾಯಕರಾದಂಥ ಮೋಶಿರ್ ಅವರು ಎರಡು ಮಾತು. ಬ್ಲಾಕ್ ಕಾಂಗ್ರೆಸ್ನ ವತಿಯಿಂದ ಏನು ಕಳೆದ ದಿನಗಳಲ್ಲಿ ಕಾಶ್ಮೀರವಾಗಿರ್ತಕ್ಕಂಥ ಪಲ್ಗಾವ್ನಲ್ಲಿ ಉಗ್ರರ ಅಟ್ಟಹಾಸದಿಂದ 26 ಭಾರತೀಯರು ಮೃತಪಟ್ಟಿದ್ದಾರೆ. ಬಹುಶಃ ಇವತ್ತು ಉದ್ದ ಮಾತಾಡ್ತಕ್ಕಂಥ ಒಂದು ಪ್ರತಿಭಟನೆ ಅಲ್ಲ, ಮತ್ತು ರಾಜಕೀಯವಾಗಿ ಯಾವುದೇ ರೀತಿಯಾಗಿರ್ತಕ್ಕಂಥ ಹೇಳಿಕೆ ಕೊಡುವಂಥದ್ದು ಕೂಡ
ಸರಿಯಲ್ಲ ಅಂತಕ್ಕಂಥದ್ದನ್ನು ನಾನು ಭಾವಿಸ್ತೇನೆ. ಬಹುಶಃ ಆದರೂ ಕೂಡ ಏನು ಒಂದು ಘಟನೆ ನಡೆದಿದೆ, ಮಾನವ ಸಮಾಜ ತಲೆ ತಗ್ಗಿಸ್ತಕ್ಕಂಥ ಘಟನೆ. ಬಹುಶಃ ಮನುಷ್ಯರಿಗೆ ಹೃದಯ ಅಂತಕ್ಕಂಥ ಇರುವವರಿಗೆ ಪ್ರತಿಯೊಬ್ಬರಿಗೂ ಕೂಡ ಈ ಘಟನೆಯನ್ನು ಖಂಡಿತವಾಗಲೂ ಖಂಡಿಸಬೇಕಾಗತ್ತೆ. ಬಹುಶಃ ಈ ಒಂದು ವಿಷಯದಲ್ಲಿ ಭಾರತೀಯರಾಗಿರ್ತಕ್ಕಂಥ ನಾವು ಮಾತಾಡಿದರೆ ಅದು ರಾಜಕೀಯವಾಗಿ ಬೇರೆ ದಾರಿಯನ್ನು ಪಡೆಯುವಂತಕ್ಕಂಥ ಸಂದರ್ಭ ಇದು. ಯಾಕಂತ ಹೇಳಿದರೆ ಇವತ್ತು ನಮ್ಮ ಮುಸ್ತಫಾ ಅರೇಕಲ್ರವರು ಹೇಳಿದರು, ಭಾರತೀಯ ಪ್ರಧಾನಮಂತ್ರಿಯವರು ಏನು ಭರವಸೆಯನ್ನು ಕೊಡ್ತಾ ಬಂದಿದ್ದಾರೆ, ಖಂಡಿತವಾಗಲೂ ಒಂದೇ ಒಂದು ಭರವಸೆಯನ್ನು ಈಡೇರಿಸುವಲ್ಲಿ ಅವರು ಸಫಲರಾಗಿರಲಿ. ಇವತ್ತು ಘಟನೆ ನಡೆದಂತಕ್ಕಂಥ ದಿವಸದಿಂದ ಅಲ್ಲಿ ರೆಡ್ ಕಾರ್ಪೆಟ್ ಮೂಲಕ ಪ್ರಧಾನಮಂತ್ರಿಯವರು ಆಹ್ವಾನ ಮಾಡಿ ವಿಡಿಯೋ ಚಿತ್ರೀಕರಣ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಚಿತ್ರಣವನ್ನು ಹರಿಬಿಡ್ತಾರೆ. ತದನಂತರ ಬಿಹಾರದ ಚುನಾವಣಾ ಪ್ರಚಾರ ರ್ಯಾಲಿಯಲ್ಲಿ ಹೋಗಿ ಅವರು ಪ್ರಚಾರದ ಸಂದರ್ಭದಲ್ಲಿ ಅಲ್ಲಿ ಘೋಷಣೆಯನ್ನು ಮಾಡ್ತಾರೆ. ಏಕೆ ಈ ರೀತಿಯಾಗಿರ್ತಕ್ಕಂಥ ರಾಜಕೀಯವನ್ನು ತಾವು ಮಾಡ್ತೀರಾ ಅಂತಕ್ಕಂಥ ಪ್ರಶ್ನೆಯನ್ನು ಇವತ್ತು ಮಾಡಬೇಕಾಗತ್ತೆ. ಅದೇ ರೀತಿ ನಾವು ಮಾತಾಡಿದರೆ ತಪ್ಪಾಗಬಾರ್ದು. ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಬಹುಶಃ ತಪ್ಪು ಸಂದೇಶವನ್ನು ಕೊಡ್ತಾ ಇದ್ದಾರೆ. ಅಲ್ಲಿ ಘಟನೆ ನಡೆದಂತಕ್ಕಂಥ ಸಂದರ್ಭದಲ್ಲಿ ಮುಸಲ್ಮಾನರು ಉಗ್ರವಾದಿಗಳು ಮುಸಲ್ಮಾನರು ಅಂತಕ್ಕಂಥ ಹಿಂದೂಗಳು ಅಂತಕ್ಕಂಥ ತಾರತಮ್ಯ ನೋಡಿ ಏನು ಗುಂಡು ಹೊಡೆದಿದ್ದಾರೆ ಅಂತಕ್ಕಂಥದ್ದನ್ನು ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ತಪ್ಪು ಸಂದೇಶವನ್ನು ಕೊಡಲಿಕ್ಕೆ ಬಯಸ್ತಾರೆ. ಆದರೆ ಖಂಡಿತವಾಗಲೂ ಈ ಮುಖಾಂತರ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ, ಅಲ್ಲಿ ಅಸುನೀಗಿರ್ತಕ್ಕಂಥ ವ್ಯಕ್ತಿಗಳು ಕೇವಲ ಹಿಂದೂಗಳಲ್ಲ, ಅದರಲ್ಲಿ ಮುಸಲ್ಮಾನರು ಇದ್ದಾರೆ, ಒಬ್ಬ ಕ್ರೈಸ್ತರು ಕೂಡ ಇದ್ದಾರೆ, ಅದರಲ್ಲಿ 2 ಕರ್ನಾಟಕದವರು ಕೂಡ ಇದ್ದಾರೆ. ಇವರೆಲ್ಲರೂ ಕೂಡ ಭಾರತೀಯರು ಅಂತಕ್ಕಂಥ ಒಂದು ಚಿಂತನೆಯಲ್ಲಿ ನಾವು ಇದನ್ನು ತೆಗೆದುಕೊಳ್ಳಬೇಕು ಹೊರತು ಜಾತಿ ಧರ್ಮದ ಆಧಾರವಾಗಿ ವಿಂಗಡಣೆ ಮಾಡಬಾರ್ದು. ಇವತ್ತು ನಮ್ಮ ವಕ್ತಾರರಾಗಿರ್ತಕ್ಕಂಥ ದಿನೇಶ್ ಕುಂಪಾಲ್ರವರು ಹೇಳಿದರು, ನಮ್ಮ ಗಡಿ ಪ್ರದೇಶಕ್ಕೆ ಬಹಳ ದೊಡ್ಡವಾಗಿರ್ತಕ್ಕಂಥ ಇವತ್ತು ತಾಂತ್ರಿಕ ನೀತಿಯನ್ನು ಹೊಂದಿರತಕ್ಕಂಥ ಬೇಲಿಯನ್ನು ಹಾಕಿದ್ರು ಅಂತೇಳಿ. ಪುಲ್ವಾಮಾ ಘಟನೆಯಲ್ಲಿ 360 kg RDX ತರುವಾಗ ಎಲ್ಲಿತ್ತು ನಿಮ್ಮ ಈ ಬೇಲಿ, ಎಲ್ಲಿತ್ತು ನಿಮ್ಮ ಈ ಗುಪ್ತಚರ ಇಲಾಖೆ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕೇವಲ ರಾಜಕೀಯವಾಗಿ ತಾವುಗಳು ಇದನ್ನು ತೆಗೆದುಕೊಳ್ಬಾರ್ದು. ಇವತ್ತು ಈ ಒಂದು ಪ್ರತಿಭಟನೆಯ ಮೂಲಕ ಹೇಳಲಿಕ್ಕೆ ಬಯಸುವುದೇನಂತ ಹೇಳಿದ್ರೆ, ಇಂಥ ಒಂದು ರಾಜಕೀಯಕ್ಕೆ ನಾವೆಲ್ಲರೂ ಹಿಂದೂ ಮುಸ್ಲಿಂ ಕ್ರೈಸ್ತ ಎಂಬಂತಕ್ಕಂಥ ಭೇದ ಭಾವ ಇಲ್ಲದೆ, ಒಂದು ವೇಳೆ ಇದನ್ನು ಖಂಡಿತವಾಗಲೂ ಪಾಕಿಸ್ತಾನ ಉಗ್ರರು ಅಥವಾ ಯಾರಾದರೂ ಭಾರತೀಯರು ಮುಸಲ್ಮಾನರು ಮಾಡಿದರೆ ನಾವು ಕೂಡ ನಿಮ್ಮ ಜೊತೆ ಇದ್ದೇವೆ. ಅವರಿಗೆ ಯಾವುದೇ ಶಿಕ್ಷೆ ಕೊಡಲಿಕ್ಕೆ ನೀವು ತಯಾರಿದ್ದರೆ ಭಾರತ ದೇಶದ ಪ್ರಧಾನಿಗಳು ಸರ್ಕಾರಿಗಳು ಯಾರಾದರೂ ಈ ಒಂದು ಆ ಜನರಿಗೆ ಗುಂಡಿಟ್ಟುಕೊಂಡಿದ್ದಾರೋ ಅವರನ್ನು ನೀವು ಏನು ಮಾಡ್ತೀರೋ ಅದಕ್ಕೆ ನಮ್ಮ ಸಂಪೂರ್ಣ ಬೆಂಬಲವನ್ನು ಘೋಷಣೆ ಮಾಡಲಿಕ್ಕೆ ನಾವು ರೆಡಿ ಇದ್ದೇವೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದೇ ರೀತಿ ಜಾಸ್ತಿ ಮಾತಾಡೋದಿಲ್ಲ, ಎಲ್ಲರೂ ಹುತಾತ್ಮರಾಗಿರ್ತಕ್ಕಂಥ ಭಾರತೀಯರಿಗೆ ನಮನ ಬಯಸುವುದರ ಮುಖಾಂತರ ನನ್ನ ಮಾತನ್ನು ಗುಡಿಗೊಳಿಸ್ತಾ ಇದ್ದೇನೆ. ಜೈ ಹಿಂದ್. ಜಮ್ಮು ಕಾಶ್ಮೀರದಲ್ಲಿ ನಡೆದಂತಹ ಹೀನ ಕೃತ್ಯ, ಭಯೋತ್ಪಾದಕರು ಅಮಾಯಕ 26 ಜೀವನವನ್ನು ಬಲಿಗೊಟ್ಟು ಈ ಒಂದು ದೇಶವನ್ನು ಕರಾಳವನ್ನಾಗಿಸಿದ ಈ ಸಂದರ್ಭದಲ್ಲಿ ನಾವು ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ಈ ಪ್ರತಿಭಟನೆಯ ಕೊನೆಯ ಹಂತದಲ್ಲಿದ್ದೇವೆ. ಇವಾಗ ಈ ಒಂದು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದಂಥ ನಮ್ಮ ಬ್ಲಾಕ್ನ ಅಧ್ಯಕ್ಷರು, ನಮ್ಮೆಲ್ಲರ ನಾಯಕರಾದ ರಮೇಶ್ ಶೆಟ್ಟಿ ಅವರಿಗೆ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಹಾಗೂ ಬೆಲ್ಮ ಗ್ರಾಮ ಸಮಿತಿ ವತಿಯಿಂದ ತುಂಬ ಹೃದಯದ ಧನ್ಯವಾದವನ್ನು ಸಮರ್ಪಿಸುತ್ತೇನೆ. ಅದೇ ರೀತಿ ನಮ್ಮ ನಾಯಕರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಶ್ರೀ ಸದಾಶಿವಲಾಲ್ ಅವರಿದ್ದಾರೆ, ಅವರನ್ನು ಕೂಡ ಈ ಸಂದರ್ಭದಲ್ಲಿ ಎಲ್ಲರ ಪರವಾಗಿ ಧನ್ಯವಾದವನ್ನು ಸಮರ್ಪಿಸುತ್ತೇನೆ. ಅದೇ ರೀತಿ ಬ್ಲಾಕ್ನ ಎಲ್ಲ ಪದಾಧಿಕಾರಿಗಳನ್ನು ಸೇರಿದ ಎಲ್ಲ ಕಾಂಗ್ರೆಸ್ ಮುಖಂಡರನ್ನು, ಅದೇ ರೀತಿ ಬೆಲ್ಮ ಗ್ರಾಮದ ಎಲ್ಲ ಪ್ರಜೆಗಳನ್ನು, ಅದೇ ರೀತಿ ಸೇರಿದ ಎಲ್ಲ ಗ್ರಾಮ ಸಮಿತಿ ಅಧ್ಯಕ್ಷ, ಎಲ್ಲ ಮಹಿಳಾ ಕಾಂಗ್ರೆಸ್ನ ಎಲ್ಲ ಸದಸ್ಯರು, ಅದೇ ರೀತಿ ಮಾಧ್ಯಮ ಮಿತ್ರರು, ಆರಕ್ಷಕ ಠಾಣೆ ಎಲ್ಲ ಸಿಬ್ಬಂದಿಗಳಿಗೂ, ಪತ್ರಿಕಾ ಮಾಧ್ಯಮದವರಿಗೆಲ್ಲರಿಗೂ ಒಂದೇ ವಾಕ್ಯದಲ್ಲಿ ಧನ್ಯವಾದವನ್ನು ಸಮರ್ಪಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ನಾವು ಕೊನೆಗೊಳಿಸ್ತೇನೆ. ಜೈ ಕಾಂಗ್ರೆಸ್.